ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿಶ್ವ ಬಂಟರ ಸಂಘಗಳ ವತಿಯಿಂದ ಮುಂಬೈ ಕುರ್ಲಾಪೂರ್ವದ ಬಂಟರ ಭವನದ ಶ್ರೀಮತಿ ರಾಧಾಬಾಯಿ ಟಿ ಭಂಡಾರಿ ಸಭಾಗೃಹದಲ್ಲಿ ಮಾರ್ಚ್ 17ರಂದು ನಡೆದ ವಿಶ್ವ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ವಿಶ್ವ ಬಂಟರ ಸಮಾಗಮ ಸಂಭ್ರಮ ನಡೆಯಿತು. ಮುಂಬೈ ಬಂಟರ ಸಂಘದ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ ದೀಪ ಪ್ರಜ್ವಲಿಸಿ ಸಮಾರಂಭಕ್ಕೆ ಚಾಲನೆ ನೀಡಿದರು. ವಿಶ್ವ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಅತಿಥಿಗಳಾಗಿ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಕಾರ್ಯಾಧ್ಯಕ್ಷ, ಫೆಡರೇಷನ್ನ ನಿರ್ದೇಶಕ ತೋನ್ಸೆ ಆನಂದ್ ಎಂ ಶೆಟ್ಟಿ ಮತ್ತು ಶಶಿರೇಖಾ ಆನಂದ್ ಶೆಟ್ಟಿ, ಎಂಆರ್ಜಿ ಸಮೂಹ ಬೆಂಗಳೂರು ಕಾರ್ಯಾಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿ, ಬಂಟ್ ಸಂಘ ಮುಂಬೈ ಇದರ ಮಾಜಿ ಅಧ್ಯಕ್ಷ ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಬಂಟ್ಸ್ ಫೆಡರೇಷನ್ ಗೌರವ ಕಾರ್ಯದರ್ಶಿ ವಿಜಯ್ ಪ್ರಸಾದ್ ಆಳ್ವ, ವಾಣಿ ವಿ ಆಳ್ವ, ಗೌರವ ಕೋಶಾಧಿಕಾರಿ ಕೋಲ್ಪಾಡಿ ಬಾಲಕೃಷ್ಣ ರೈ, ಸಹ ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂದ್ರಾಳಿ, ಫೆಡರೇಷನ್ನ ಲೆಕ್ಕ ಪರಿಶೋಧಕ ಹಾಗೂ ಚುನಾವಣಾಧಿಕಾರಿ ನ್ಯಾಯವಾದಿ ಕೆ ಪೃಥ್ವಿರಾಜ್ ರೈ, ಸತೀಶ್ ಅಡಪ ಸಂಕಬೈಲು, ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬಂಟರ ಸಂಘ ಮುಂಬೈ ಮಹಿಳಾ ಅಧ್ಯಕ್ಷೆ ರಜನಿ ಸುಧಾಕರ್ ಹೆಗಡೆ, ಬಾಂಬೆ ಬಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸುಭಾಷ್ ಬಿ ಶೆಟ್ಟಿ, ಬೆಂಗಳೂರು ಬಂಟ್ ಸಂಘ ಅಧ್ಯಕ್ಷ ಆರ್ ಉಪೇಂದ್ರ ಶೆಟ್ಟಿ, ಪುಣೆ ಬಂಟ್ ಸಂಘದ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಇನ್ನ ಕುರ್ಕಿಲ್ಬೆಟ್ಟು, ಮೀರಾ ಡಹಾಣು, ಬಂಟ್ಸ್ ಗೌರವಾಧ್ಯಕ್ಷ ಡಾ ಶಂಕರ್ ಶೆಟ್ಟಿ ವಿರಾರ್, ಬೆಳ್ತಂಗಡಿ ಬಂಟ್ ಸಂಘದ ಅಧ್ಯಕ್ಷ ಎಸ್ ಜಯರಾಮ್ ಶೆಟ್ಟಿ, ಅಹಮದಾಬಾದ್ ಬಂಟ್ಸ್ನ ಅಧ್ಯಕ್ಷ ರಿತೇಶ್ ಹೆಗ್ಡೆ, ಬಂಟ್ಸ್ ಯುವ ವಿಭಾಗದ ದೇವಿಚರಣ್ ಶೆಟ್ಟಿ, ಥಾಣೆ ಬಂಟ್ಸ್ನ ಅಧ್ಯಕ್ಷ ಕುಶಾಲ್ ಸಿ ಭಂಡಾರಿ, ಕುಂದಾಪುರ ಬಂಟರ ಸಂಘದ ಅಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ, ಗುರುಪುರ ಬಂಟ್ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಶೆಟ್ಟಿ, ಬಂಟ್ ಸಂಘ ಪಿಂಪ್ರಿ ಚಿಂಚವಾಡ ಅಧ್ಯಕ್ಷ ವಿಜಯ್ ಶೆಟ್ಟಿ, ಬಂಟ್ ಸಂಘ ಹಾವೇಲಿ ಪುಣೆ ಅಧ್ಯಕ್ಷ ಆನಂದ್ ಶೆಟ್ಟಿ, ಜವಾಬ್ ಅಧ್ಯಕ್ಷ ಜಯಪ್ರಕಾಶ್ ಶೆಟ್ಟಿ, ಮುಲುಂಡ್ ಬಂಟ್ಸ್ ಅಧ್ಯಕ್ಷ ಪ್ರಕಾಶ್ ಚಂದ್ರ ಶೆಟ್ಟಿ ಹುಂತ್ರಿಕೆ, ಬಂಟ್ ಸಂಘ ದೆಹಲಿ ಅಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ, ಸಿಎ ದಯಾಕಿರಣ್ ಶೆಟ್ಟಿ, ಮನೋಜ್ ಶೆಟ್ಟಿ ತೋನ್ಸೆ, ಬಂಟ್ ಸಂಘ ಮುಂಬೈ ವಿವಿಧ ಪ್ರಾದೇಶಿಕ ಸಮಿತಿಗಳ ಕಾರ್ಯಾಧ್ಯಕ್ಷರಾದ ಡಾ ಆರ್ ಕೆ ಶೆಟ್ಟಿ ನಲ್ಯಗುತ್ತು, ಪ್ರಕಾಶ್ ಶೆಟ್ಟಿ, ರವೀಂದ್ರ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ, ಸತೀಶ್ ಎನ್ ಶೆಟ್ಟಿ, ಕರುಣಾಕರ್ ಶೆಟ್ಟಿ ಕಲ್ಲಡ್ಕ, ಚಂದ್ರಶೇಖರ್ ಶೆಟ್ಟಿ, ಗಿರೀಶ್ ಶೆಟ್ಟಿ ತೆಲ್ಲ, ಜಯಂತ್ ಪಕ್ಕಳ, ಕಾರ್ಯಕ್ರಮ ಸಂಯೋಜಕರಾದ ಡಾ ಪ್ರಭಾಕರ್ ಶೆಟ್ಟಿ ಬೋಳ, ರತ್ನಾಕರ್ ಶೆಟ್ಟಿ ಮುಂಡ್ಕೋರು, ಇಂದ್ರಾಳಿ ದಿವಾಕರ್ ಶೆಟ್ಟಿ ವೇದಿಕೆಯಲ್ಲಿ ಆಸೀನರಾಗಿದ್ದರು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಮಾಜಿ ಅಧ್ಯಕ್ಷ ಎಸ್ ಸದಾನಂದ ಶೆಟ್ಟಿ ಅತಿಥಿಯಾಗಿ ಭಾಗವಹಿಸಿದ್ದರು. ವಿಶ್ವ ಬಂಟರ ಸಂಘಗಳ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡ ಬಡವರ ಬಂಧು, ಕೊಡುಗೈದಾನಿ, ಸಮಾಜ ಸೇವಕ, ಸಂಘಟನಾ ಚತುರ ಐಕಳ ಹರೀಶ್ ಶೆಟ್ಟಿ ಅವರು ಬಡವರ ಪಾಲಿನ ನಂದಾದೀಪವಾಗಿದ್ದಾರೆ. ವಿಶ್ವ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಗೊಂಡ ನಂತರ ಊರಿನಲ್ಲಿ ನಿರಾಶ್ರಿತರಿಗೆ ಹಾಗೂ ಕಡು ಬಡವರಿಗೆ ಆಶ್ರಯ ನೀಡಿ ಬಡವರ ಪಾಲಿನ ಆಶಾಕಿರಣವಾಗಿದ್ದಾರೆ. ಮುಂಬೈ ಮಹಾನಗರದ ಬಂಟರ ಸಂಘದಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ಮಾಡಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡ ಗಣ್ಯಾತಿ ಗಣ್ಯರಲ್ಲಿ ಒಬ್ಬರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಬಂಟ್ ಸಂಘ ಮುಂಬೈ ಇದರ ಉಪಾಧ್ಯಕ್ಷ ಚಂದ್ರಹಾಸ್ ಕೆ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಸಿಎ ಸಂಜೀವ ಶೆಟ್ಟಿ, ಗೌರವ ಕೋಶಾಧಿಕಾರಿ ಪ್ರವೀಣ್ ಬಿ ಶೆಟ್ಟಿ, ಸಹ ಕಾರ್ಯದರ್ಶಿ ಮಹೇಶ್ ಎಸ್ ಶೆಟ್ಟಿ, ಸಹ ಕೋಶಾಧಿಕಾರಿ ಗುಣಪಾಲ್ ಶೆಟ್ಟಿ ಐಕಳ, ಗೌತಮ್ ಎಸ್ ಶೆಟ್ಟಿ, ಶಿವಪ್ರಸಾದ್ ಶೆಟ್ಟಿ, ದಿವಾಕರ್ ಶೆಟ್ಟಿ ಕುರ್ಲಾ, ರವೀಂದ್ರನಾಥ್ ಎಂ ಭಂಡಾರಿ, ವೇಣುಗೋಪಾಲ್ ಶೆಟ್ಟಿ, ದಿವಾಕರ್ ಶೆಟ್ಟಿ ಅಡ್ಯಾರ್, ಪ್ರವೀಣ್ ಶೆಟ್ಟಿ ವಾರಂಗ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಬಂಟ ಸಮುದಾಯದ ಸಾಧಕರಾದ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಒಕ್ಕೂಟದ ನಿರ್ದೇಶಕರಾದ ಕೆ ಪ್ರಕಾಶ್ ಶೆಟ್ಟಿ ಬಂಜಾರ, ಕೈಗಾರಿಕೋದ್ಯಮಿ ತೋನ್ಸೆ ಆನಂದ್ ಎಂ ಶೆಟ್ಟಿ ಮತ್ತು ಶಶಿರೇಖಾ ಆನಂದ್ ಶೆಟ್ಟಿ ಹಾಗೂ ವಿಜಯ್ ಪ್ರಸಾದ್ ಆಳ್ವ ಮತ್ತು ವಾಣಿ ವಿ ಆಳ್ವ ದಂಪತಿ, ಕೊಲ್ಲಾಡಿ ಬಾಲಕೃಷ್ಣ ರೈ, ಡಾ ಶಂಕರ್ ಬಿ ಶೆಟ್ಟಿ ವಿರಾರ್, ಡಾ ಕರ್ನೂರು ಮೋಹನ್ ರೈ ಅವರನ್ನ ಗಣ್ಯರ ಸಮ್ಮುಖದಲ್ಲಿ ಶಾಲು ಹೊದಿಸಿ ಪುಷ್ಪ ಸ್ಮರಣಿಕೆಯನ್ನಿತ್ತು ಅತಿಥಿಗಳು ಸನ್ಮಾನಿಸಿ ಅಭಿನಂದಿಸಿದರು. ವಿಶ್ವ ಬಂಟರ ಸಂಘಗಳ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡ ಐಕಳ ಹರೀಶ್ ಶೆಟ್ಟಿ
ಬಂಟರ ಸಮಾಜಕ್ಕೆ ಸಲ್ಲಿಸಿದ ಸೇವೆ ಅಪಾರ. ಇವರ ಸಮಾಜ ಸೇವೆ ಇನ್ನಷ್ಟು ಮುಂದುವರಿಯಲಿ ಹಾಗೂ ಸಮಾಜ ಸೇವೆಗೆ ಇನ್ನಷ್ಟು ಶಕ್ತಿ ನೀಡಲಿ ಎನ್ನುವುದೇ ನಮ್ಮ ಟಿವಿಯ ಆಶಯ. ಐಕಳ ಹರೀಶ್ ಶೆಟ್ಟಿಯವರು ಬಡವರ ಪಾಲಿನ ದೇವರಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಈ ಸುಂದರ ಕಾರ್ಯಕ್ರಮದಲ್ಲಿ ಅವಿರೋಧವಾಗಿ ಆಯ್ಕೆಗೊಂಡ ಹರೀಶ್ ಶೆಟ್ಟಿಯವರಿಂದ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಎದುರು ನೋಡಬಹುದಾಗಿದೆ. ವೀಣಾ ಶೆಟ್ಟಿಯ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡ ಸಭೆಯನ್ನ ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಸ್ವಾಗತಿಸಿ ಪ್ರಸ್ತಾವನೆಗೈದರು. ಬಂಟರವಾಣಿ ಮಾಸಿಕದ ಗೌರವ ಸಂಪಾದಕ ಅಶೋಕ್ ಪಕ್ಕಳ ಅತಿಥಿಗಳನ್ನು ಪರಿಚಯಿಸಿ ಕಾರ್ಯಕ್ರಮ ನಿರೂಪಿಸಿದರು. ಜೇಕರ್ ಶೆಟ್ಟಿ ಇಂದ್ರಾಳಿ ವಂದಿಸಿದರು. ಬಂಟ ಸಮುದಾಯದ ವಿವಿಧ ಸಂಸ್ಥೆಗಳಿಂದ ನೃತ್ಯ ವೈವಿಧ್ಯ, ವಿಠಲ್ ನಾಯ್ಕ್ ಕಲ್ಲಡ್ಕ ಇವರಿಂದ ಗೀತ ಸಾಹಿತ್ಯ ಸಂಭ್ರಮ ನಡೆಯಿತು. समझ न इनको वस्त्र तू, ये बेड़ियां पिघाल के बना ले इनको शस्त्र तू, बना ले इनको शस्त्र तू। तो खुद की खोज में निकल, तो किस लिए हताश है? तो चल, तेरे वजूद की समय को भी तलाश है, समय को भी तलाश है। चरित्र जब पवित्र है तो क्यों है ये दशा तेरी? चरित्र जब पवित्र है तो क्यों है ये दशा तेरी? ये पापियों को हक नहीं कि ले परीक्षा तेरी, कि ले। ಅಂಗದ ಛವಿ ಆನಂದ ರೂಪವ ಕಂದಿಪುರೈ ಕಾಲುಂಗುರ ಧ್ವನಿಗೆ ಆ ಒಂಜಿ ಸಂಸ್ಕೃತಿ ಇಲ್ಲಲ್ಲ ಒರಿಯೋಡುಂದಂಡ ಒಲ್ಪಡ್ದು ಪ್ರಾರಂಭ ಆವಡುದು ನಮ್ಮ ಶಿಕ್ಷಣ ಪಂಜಿರಿಕೆ ಅಲ್ಲ ಅವು ಮಾರ್ಕ್ ತಪ್ಪಿರವಳಿದ ಟೆನ್ಷನ್ ತೂಂಡ ದೇವರೇ ಪಂಡದ ಪ್ರಯೋಜನ ಬಾಲ್ಯ 10ನೇ ಕ್ಲಾಸ್ಗೆ ಕಾರದು ಇಂಡ ಯಾರು ಬರ್ಕತ್ತಿಟ್ಟು ಟಾಯ್ಲೆಟ್ ಗುಳ್ಳಿ ಎಲ್ಲ ಹುಡುಗಿಯರು ಕೆಲವಿಲ್ಲ ಅಲ್ಲಿ 10 ನಿಮಿಷ ಲೇಟ್ ಅಂಟ ಬಾಗಿಲು ಕೊಟ್ಟು ಬೇರೆ ಬಳಂಬೆ ಪಬ್ಲಿಕ್ ಅಂತ ಇಗೋಡು ಬಳಬಿದಾಗಿ
ಆಯಾನ ವಿಷಯ ಕ್ಲಾಸ್ ಪಬ್ಲಿಕ್ ಆದ ಪಿನೈಲ್ ಬಾಟ್ನೆ ಕೊಡಿಸಿದ್ದು ಪ್ರಯತ್ನ ಅಲ್ತಂದುಲ್ಲಿ ನಂಗೆ ಟೆನ್ಷನ್ ಒಂಜಿ ಅಮ್ಮೇರಿಗೆ ಓಡೆ ಮುಟ್ಟ ಟೆನ್ಷನ್ ಅಂದು ಬಂಡ ನಟ ಮಧ್ಯಾಹ್ನದ ಬತ್ತೇರು ಬೈಕ್ ಅಂತಂದು ಉಳಾಯ್ ಪೋಣಾಗ ಬಿಡದಿ ಬಳಸದೀತೆ ಉಣ್ಲೆ ಒಂಡೆ ಉಣ್ಬಣ ಬುರ ಪಕ್ಕ ಮಗೆ ಬರಡೆಂಚಿ ಉಂಡು ಮಾಕಾನ್ ಲೆಪ್ಪ ಮೋಣದ ಪಣೆಂಚಿನ ಮಗೆ ಬರಡೆಂಚಿ ಮಗೆ ಬತ್ತಿ ಎಂಜಿ ಬಲ ಕಾಯ್ತಾಡೆ ಎಂಜಿನ ಕಣ್ಣು ಬುಳತ್ತುಲ ಎಂಜಿನ ತುಲ ರಸೀದಿ ಏತ್ 1 ಲಕ್ಷ ರೂಪಾಯಿ ಬಜಿ 10ನೇ ಕ್ಲಾಸ್ ಕಟ್ಟದೆ ಬಾಸೆ ಕೆಟ್ಟನೆ ಮಾರ್ಕ್ ದೆತ್ತ ಅಜ್ಜಿನ ತೊರ್ತು ಬಿದ್ದಾಯ ಸರೀತೆ ಹುಡುಗಿ ಶುರು ಅಂಡೆ ಆಗ ಅಷ್ಟು ತಿಂಗಳು ಮುಟ್ಟ ಸಾಲಕ್ಕೆ ಹೋಯ್ ಬಂಗೋಡು ಒಂಜಿ ಪರೀಕ್ಷೆ ಹೇಳ್ತೀರ ಅವಳು ಪೇಪರ್ ಬರೀ ಪೇಪರ್ ಹಿಡಿದಾಗ ಸ್ವಲ್ಪ ತಾಜಿ ಮಾರ್ಕು ನಾನು ಅಂದೇನು ಇಲ್ಲಲ್ಲ ಅಪ್ಪಗೆ ಹೆಚ್ಚ ಹೋಜಿ ಭಾವನೆ ಪಟ್ಟಿ ಇತ್ತದ ಜೋಕ್ಲಿಗೆ ತಾಳ್ಮೆ ಕಮ್ಮಿ ಅಂತ ಒಂಜಿ ಸೈಪೆ ಒಂಜಿ ಕೆರ್ಪೆ ರಡ್ಡುಲ ಭಾರಿ ಜೋಕದ ಡೈಲಾಗ್ ಬರ್ಬೋದು ಜೋಕ್ಲಿ ಅದಕ್ಕೋಸ್ಕರ ನಾನು ಸೈಪುಣೆ ಪಂಡದು ಗುವೆಲ್ದ ಕಟ್ಟದ ಮಿತ್ತೊಂದು ಚಾಂಟೊಂದು ಉಳ್ಳಿ ಅದನಗ ದಾಲಾ ಫೀಸ್ ಕಟ್ಟಂದನ ಅವರಿಗೆ ಹಳ್ಳಿದ ಹುಡುಗಿ ಗೌರ್ಮೆಂಟ್ ಶಾಲೆದ ಹೋದು ಒಯ್ತು ಬಾಡಿ ಮಾಡ್ತಿದ್ರು ಜಪ ಮಾರ ಬಾಸೆ ಕೆಟ್ಟನೆ ಎಂಜಿನ ನಿನ್ನ ಕಟ್ಟದ ಮಿತ್ತೊಂದು ಇಂಚ ದಾಲಜ್ಜಿ ಮಾರ 1 ಲಕ್ಷ ಫೀಸ್ ಕಟ್ಟದೇರಿಗೆ 100 ದೆಪ್ಪೋಡು ಮಾಡ್ತೇವೆ ಸ್ವಲ್ಪ ನಾವು ಕಮ್ಮಿ ಆಯ್ತು ಬೊಗದಾಯ್ತು ಅನ್ಕೊಂಡು ಅದನಗ ಮಂಡಿಗೆ ಕೆತ್ತಂಡೆ ದೀಪೆ ಬಾಸೆಜ್ಜಿ ಅಂದೆ ಮರಲ ನಿಕ್ಕಿ ಇತ್ತೆ ಲಾಯ್ಕುವ ಲಾಯ್ತು ಬಿಟ್ಟಿಗೆ ಸೈತೆ ಪೀರ ಪುಟ್ಟು ಬಾ ಪೀರ LKG ಹಿಡಿದು ಶಾಲೆಗೆ ಬೋಡ್ಚೆ ಬಾಸೆ ನಿನ್ನ ಚಾನ್ಸ್ ಎಂಗಿನಿಯೇ ಪೇಪರ್ ದಿಕ್ಕಿ ನೆಟ್ 100 ನಾಳೆ ಪುಣಿಂದ ದೇತೋಣ ಮಾರ ಡೀಲ ಪೇಪರ್ ಒಟ್ಟಿಗೆ ಡೀಲ ಪುಣ್ಯ ಅದೇ ನಿನ್ನ ಎನ್ನಮ್ಮೇರ ಪುಸ್ತಕಗಳ ಸೈನ್ ಮಾಡ್ತೀರಿ ಮಠ ಹೆಚ್ಚಾಂತ ಬದುಕೊಂಡು ಮಾರ ಹೊರ ಎನ್ನ ಪೇಪರ್ ಮತ್ತೊಂದು ಹೋದು ಹೊರ ಸೈನ್ ಮಾಡಲ ಅಂದಿರಿಗೆ ಇಲ್ಲಿ ದಾನೆ ಆತನದ ಬಂಡ ಕೇವಲ ಮಾರ್ಕೆಟ್ ಮಾತ್ರ ನಮ್ಮ ಜೋಕ್ಲಿನ ಅಳತೆ ಮಲ್ಪುಣ ನಮ್ಮ ತಪ್ಪೊಂದು ಶಿಕ್ಷಣ ತಜ್ಞರ ಬಣೊಂದುಲ್ಲಿರುವಂತಲ್ಲ ಯಾನತ್ತು ಐಕೆ ನಮ್ಮ ಓಡೆ ಮುಟ್ಟ ಎತ್ತಿನ ಮಂಡ ಪರಿಸ್ಥಿತಿ ನೀ ಆ ಜೋಕ್ಲೆಗೆ ಮುರಣಿದ ಪೇಪರ್ ರಿಪೋರ್ಟ್ ತುಯ್ಯಾರನಿಗೆ 10ನೇ ಕ್ಲಾಸ್ ಜೋಕ್ಲೆಗೆ ಬರ್ಕತ್ತಡು ಅರ್ಧ ಗಂಟೆ ಪೇಪರ್ ಬರೆವಣಿಯರ ಒಂದಿಜಿಗೆ ಆನ್ಸರ್ ಪೇಪರ್ ದಯಂದು ಬಂಡ ಪೆನ್ ಜಾರ್ದು ಬರೋದುಂಟು ಮೊಬೈಲ್ ಗೊಬ್ಬುದು ಇನ್ನು ದಾನೆ ಆತನೊಂದು ಬಂಡ ನರಮಂಡಲಗಳ ಮೊಬೈಲ್ಗಳ ಬೈಕ್ ಬಿರಲ್ಗಳ ಇಪ್ಪಣಂಚಿನ ಕನೆಕ್ಷನ್ ದೂರ ಆದ ಜೋಕ್ಲೆಗೆ ಬರೆಯರ ಸ್ವಂತಿಕೆ ಜಿ ಅದಕ್ಕೋಸ್ಕರ ನಮ್ಮ ಶಿಕ್ಷಣ ತಜ್ಞರಿನ ಬೊಬ್ಬೆ ಮಾಡೊಂದುಲ್ಲೇರು ಅವು ಅಲ್ಪಡದ ಶಾಲೆಡ್ದು ಪ್ರಾರಂಭ ಆಪಣತ್ತು ಒಂಜಿ ವಾರದ ಬಾಲೆಡ್ದು ಬೊಕ್ಕ ಅಪ್ಪನ ಬಂಜುದಲ ಇಪ್ಪುಣಂಚಿನ ಬಾಲೆ ಹಿಡಿದು 14 ವರ್ಷ ಮುಟ್ಟದ ಬಾಲೆ ವಾ ವಿಷಯನ ತೂಪುಂಡ ವಾ ವಿಷಯಕ್ಕೆ ಏನುಂಡ ಹೋಯ್ತ ಮೆದುಳುಡು ದಾಖಲೆ ಹಾಪುಂಡು ಐಕೆ ಬಂಜುದಲ ಬಾಲೆ ಇಪ್ಪುಣಗ ಒಂಜಿ ಬಾರ ಹಿಡಿದು ಬಕ್ಕ ಅಪ್ಪೆ ಎಡ್ಡೆ ಸಂಗೀತಕ್ಕೆ ನೋಡು ಎಡ್ಡೆ ಧಾರಾವಾಹಿ ಓಡು ಎಡ್ಡೆ ಕಥೆ ಪುಸ್ತಕ ಓದೋಡು ನಮ್ಮ ಸಂಸ್ಕೃತಿನ ತೆರೆಯೋಡು ದೇವಸ್ಥಾನಕ್ಕೆ ಹೋಗೋಡು ಭಜನೆ ಮಲ್ಪೋಡು ಅವು ಡೈರೆಕ್ಟ್ ಬಾಲದ ಮಿತ್ತು ಪರಿಣಾಮ ಹಾಕೊಂಡು ದಯಪಂಡ ಹೊರಮ ತಿಂಗಳು ಮುಟ್ಟ ಬಾಲೆಗೆ ತುಯ್ಯರ ಟಿವಿ ಇಜ್ಜಿ ಮೊಬೈಲ್ ಇಜ್ಜಿ ಆ ಅಪ್ಪನ ಗುಣನೇ ಬಾಲೆಗೆ ಬರ್ಕೊಂಡು ಅವು ಪುಟ್ಟನಗ ಬರ್ಕೊಂಡು ಐಕು ಹುಟ್ಟು ಗುಣ ಅಂತ ಬಂಡಿ ಇದು ನಮ್ಮ ಸುಲಭ ಗಾದೆ ಮಣ್ಪ ಹುಟ್ಟು ಗುಣ ಗಟ್ಟ ಹತ್ತಿದ್ರು ಹೋಗುದಿಲ್ಲ ಹುಟ್ಟು ಗುಣ ಮಣ್ಪುಣ ಅಲ್ಪಡ ಅಂಡ ಕೆಲವಿಲ್ಲ ಆ ಪ್ರಯತ್ನ ಮಲ್ಪೇರು ಅಪ್ಪೆಲ್ಲು ಕೆಲವಿಲ್ಲಲು ವಾ ಮಂಡೆ ವೆಚ್ಚ ಇಜ್ಜಿಲ್ಲ ಧಾರಾವಾಹಿದ ಬಗ್ಗೆ ಮಂಡೆ ವೆಚ್ಚ ನಂಗೆ ಅರ್ಜೆಂಟ್ ಮೀದು ಬರ್ಪುಣಿ ಸಾಬುಣು ಪುರ ಇಟ್ಟೆ ನೆಟ್ಟೆ ಬಾಕಿ ತರೆಟೆ ನೀರು ಜತ್ತೊಂದಿ ಫುಡ್ ಅಲ್ಪಡದೆ ನಿಲ್ಪುಣಿ ಸೈತಾಳಬ್ಬೆ ಸೈತಾಳ ಕೋಣೆ ಮೀ ಟೈಮ್ ಸೈತಾಳತ್ತ ಯಾಣೂನು ಪೂಜಿ ಕುಟುಂಬದಾಗಲು ಸಹಿತ ಒಣಸು ಬಿಡೋಡ ಈ ಧಾರಾವಾಹಿ ನಮ್ಮ ಜೋಕುಲನೊಟ್ಟಿಗೆ ಬಾಲೆ ವಜ್ಜಿದಲ್ಲ ಪುನಗ ತೂದು ಏತು ಸರ್ತಿ ಕರೆಂಚಿನ ಗಜಿಪುಡು ಒಣಸು ಮಲ್ಪಿಸ್ಕೊಂಡು वरदायकं विनम्रश्रितजन विघ्ननाशकं प्रणमामि गणनायकं वरदायकं विनम्रश्रितजन विघ्ननाशकं प्रणमामि गणनायकं अनन्तलोकनायकं अपारशक्तिकारकं प्रणतमौलिपालकं प्रणवसुनादात्मकं इनी ಹೊಸ ಸಮಿತಿ ಆದನು ಐಕಲ ಕೂಡ ಸಾಧನಾ ಬಂಟರೆ ಸೇರೊಂದೇನೆ ವೇದಿಕೆಡೆ ನಾವು ಮಾತ ಬೇತೆ ಬಂಟರ ಸಂಘದ ಗುರುಕಾರನಕ್ಲಿನ ಮಾತ್ರ ಕುಲ್ಲಾದೀನಿ ವಿಶೇಷ ಭಿನ್ನರಾದೆ ನಮ್ಮೊಟ್ಟಿಗೂ ಸದಾನಂದ ಶೆಟ್ಟಿ ಉಳ್ಳೇನು ಬೊಕ್ಕ ನಿರ್ದೇಶಕರ ಉಪಸ್ಥಿತಿ ಉಂಟು ಇನಿ ಆತ್ಮೀಯ ಆಹ್ವಾನಿತ ಭಿನ್ನರು ಮಾತ ನಮ್ಮ ಸಭಾಂಗಣ ಉಡುಪು
ವೇದಿಕೆದ ಬೆನ್ನೆರನೆ ಬತ್ತನ ಆತ್ಮೀಯ ಗಣ್ಯರನ್ನು ಮಾತ ಎದುಕೊಂಡ್ರೆ ಯಾನು ನೂತನ ಸಮಿತಿದ ಉಪಾಧ್ಯಕ್ಷರೇ ಕನ್ನಡ ವಿಶ್ವನಾಥ್ ಶೆಟ್ಟಡ ಸ್ವಾಗತ ಭಾಷಣವು ವಿನಂತಿ ಮಾಡಿ ಐನಾಜಿ ಅಧ್ಯಕ್ಷರುಗಳು ನಡೆದು ಬೇಲೆ ಮಲ್ತಿದ್ದಾರೆ ಅಕಲ್ನ ಈ ನಾವು ಬೇಲೆಂಡವಿನ ಸಮಾಜಕ್ಕೆ ಮಲ್ದಿದ್ದಾರೆ 14 ತಿಂಗಳು ದುಂಬು ಈ ಒಂಜಿ ವಿಶ್ವ ಬಂಟರ ಒಕ್ಕೂಟದ ಅಧ್ಯಕ್ಷತೆ ನಾಯಕರ ಹರೀಶ್ ಶೆಟ್ಟಿಗೆ ತೊಂಡೆ ಖಂಡಿತ ಇಡೀ ಒಂಜಿ ಬಂಟ ಸಮಾಜೋಡಿ ಒಂಜಿ ಕ್ರಾಂತಿ ಆತರ ದಿನ ಇಡೀ ಯಾನಿಗೆ ಪನೋಡದುಂಜಿ ನಿಗಲು ಆಲ್ರೆಡಿ ಒಂಜಿ ಸಾಕ್ಷ್ಯ ಚಿತ್ರ ತುಯ್ಯಾರ ಸಾಕ್ಷ್ಯ ಚಿತ್ರ ತೂನಗನೆ ಕಣ್ಣೆಡ್ ನೀರು ಬರ್ಪಿನ ಪರಿಚಯ ಅಂತೂ ಅಂತ ಬಿದ್ದರೆ ಎದೋ ಜನ ಕಣ್ಣೆಡ್ ನೀರು ಬರುಂತು ಅಂಡ ಎಂಕುಲಡೆ ಪೋದು ಆಗಲಿ ತೂನ ಎಂಗೆಲ್ಲ ಪರಿಸ್ಥಿತಿ ಹೆಚ್ಚಪ್ಪೋಡು ಪ್ರತಿ ಒಂಜಿ ಇಲ್ಲಡ್ಲ ಎಂಕಲೆಗ್ಲ ಕಣ್ಣ ನೀರು ಬೈದು ಯಾರು ನರಿಸೆಟ್ಲ ಒಂಜಿ ದಿನ ಸಾಧಾರಣ ಒಂಜಿ 300 ಕಿಲೋಮೀಟರ್ ಪೋತ ಕಾರ್ಕಳ ಪೋಯ ಕಾರ್ಕಳದ ವಿಟ್ಲದ ಕಾಸರಗೋಡು ಪೋಯ 350 ಕಿಲೋಮೀಟರ್ ಒಂಜಿ ದಿನ ಜರ್ನಿ ಬಂದ ಕಾಣೆ 2 ಗಂಟೆ ರಾತ್ರಿ 2 ಗಂಟೆ ಬಿಟ್ಟು ಆತ ಇಲ್ಲಾಪುರ ವಿಸಿಟ್ ಹೋತ ಪ್ರತಿ ಒಂಜಿ ಇಲ್ಲದಲ್ಲ ಒಂಜಿ ಟ್ರಾಜೆಡಿ ಅಂಚನೆ ಪ್ರತಿ ಒಂದು ಕಷ್ಟಪಟ್ಟವು ಬಂದ್ರೆ ಸಾಧ್ಯ ಇಜ್ಜಿನ ಮಂಚಿನ ಎಣ್ಣದ ಸಾಧ್ಯ ಅಂಚಿನ ಕಷ್ಟದ ಪುರ ನಮ್ಮ ಬಟ್ಟೆರುಳ್ಳಿ ಅಂಚಿನ ಒಂಜಿ ಈ ಒಂದು ಸಮಾಜದ ಮಾತ್ಕಾರ್ಯ ಮಲ್ಪನ ಅಂಚಿನ ಆಯ್ಕೆಳ ಹರೀಶೆಟ್ನ ಇಡೀ ನೂತನ ಪದಾಧಿಕಾರಿ ಪುರ ಆಯ್ಕೆ ಆಗ್ತದೆ ಯಾನ ಹರೀಶೆಟ್ಲ ಕಿಂಜಿಂಚು ಒಟ್ಟಿಗೆ ಕಾಲೇಜ್ ಜೀವನ ಪ್ರೆಸಿಡೆಂಟ್ ಆದ್ರೆ ಸೆಕ್ರೆಟರಿ ಆಗ್ತದೆ ಅದು ಮಕ್ಕಳಿಗೂ ಪ್ರತಿ ಒಂದು ಸಂಸ್ಥೆಗಳ ಒಟ್ಟಿಗೆ ಬೇಲೆ ಮಲ್ದಿನಗಳು ಇದೇನು ಉಪಾಧ್ಯಕ್ಷತೆ ಖಂಡಿತ ಹರೀಶೆಟ್ರಪ್ಪ ಬೇಲೆ ಮಲ್ಪರ ಭಾರಿ ಸಂತೋಷ ಹರೀಶೆಟ್ರಪ್ಪ ಬೇಲೆ ಮಲ್ಪರ್ಲ ಖಂಡಿತ ಸುಲಭ ಹರೀಶೆಟ್ರೆ ಬೇಲೆ ಮಲ್ಪನ್ ಪಂಡ ನಮ್ಮ ಆಯ್ಗಳ ಆತೆ ಇಂಟ್ರೆಸ್ಟ್ ಬೋರ್ಡು ಆಯ್ಗಳ ಆತೆ ಬೇಲೆ ಮಲ್ಪ ತಾಕತ್ ಬೋರ್ಡು ಅಂಚ ಇನಿ ಬನ್ನಿ ಎಲ್ಲ ಬಂದ ಸಾಧ್ಯ ಇನಿ ಬನ್ನಿಗೆ ಎಲ್ಲ ರಿಸಲ್ಟ್ ಅವಡು ಹರೀಶೆಟ್ಟಡ ಅಂಚಿನ ನಾಯಕ ಹರೀಶೆಟ್ರೆ ಆಡ ಪೂಜೆ ಬೇಲೆ ಮಲ್ಪನ ಕೂಡ ಒಂದು ಸರಿ ಬೇಲೆ ಮಲ್ಪನ ಮಲ್ಲ ಒಂದು ಸದಾವಕಾಶ ತೆಗೆದಂದ್ರೆ ಇನಿ ಆಯ್ಗಳ ಹರೀಶೆಟ್ಟನೆ ಈ ಅಧ್ಯಕ್ಷತೆಗೆ ಯಾನೆ ಅರೇನೆ ಮಾತಿನ ಪರವಾದ ಸ್ವಾಗತ ಮತ್ತು ಇನ್ನು ವಿಶ್ವಡೆ ಮುಂಬೈ ಬಂಟೆನ ಒಂದು ಮಲ್ಲ ಸ್ಥಾನ ಉಂಟು ಇನ್ನು ಪದ್ಮನಪೇಡೆ ಆ ಜಾಗ ನಮ್ಮ ಬಂಟೆ ಅಧ್ಯಕ್ಷ ಆದುಲ್ಲೇರು ಆಗ್ಲ ಬಾರಿ ಒಂಜಿ ಪುರ್ಲುಡು ಈ ಒಂಜಿ ಸಂಘನು ನಡಪಾಡುದಿಲ್ಲ ಬಾರಿ ಸೂಕ್ಷ್ಮದ ಬೇಲೆ ಒಂದೊಂದು ಇಡೀ ಒಂಜಿ ಕಾರ್ಯಕ್ರಮ ಉಂಟು ಅರಣ್ಯ ಪುರ್ಲುಡು ಸ್ವಾಗತ ಮಲ್ತೊಂದಿಲ್ಲ ಇಡೀ ಒಂಜಿ ಬಂಟೆನ ಮಲ್ಲನ ಆಯ್ಕೆ ಇನ್ನು ಊರುಡು ನಮ್ಮ ಒಂಜಿ ಕಾರ್ಯಕ್ರಮಕ್ಕೂ ಲೆತ್ತನಕ್ಕೆ ಬೈದರು ಸದಾನಂದ ಶೆಟ್ಟಿ ಎಜುಕೇಶನ್ ಫೀಲ್ಡ್ ಬೋಡ್ತಾಂತ ಜೋಗುಲಿಗೆ ವಿದ್ಯಾಭ್ಯಾಸ ನಮ್ಮ ಬಂಟ ಸಮಾಜದ ಕಲೆಗೆ ಫ್ರೀ ಎಲ್ಲ ಕೊರ್ಪಿನ ಪುರ ವ್ಯವಸ್ಥೆ ಉಂಟಾಡ ಪುರ ಏರ್ಪೋರ್ಟ್ ಒಂಜಿ ಡೊನೇಷನ್ ಇಜ್ಜು ಬಂದ ಕೈದರ್ತು ಕೊರ್ಪಿನ ಇನಿ ಸದಾನಂದ ಶೆಟ್ಟಿ ವೇದಿಕೆಗಳು ಅರಣ್ಯ ಪ್ರೀತಿ ಸ್ವಾಗತ ಮಂತಂದಿಲ್ಲ ನಮ್ಮ ಗುರುಕಾರ್ಮೆನ್ ಪನ್ನಗ ಜವಾಬ್ದಾರಿದ ಮುಂಡಾಸು ಮಂಡೆಗೆ ಇರುವುದು ಈ ಒಂದು ಮುಂಡಾಸುಡ ವಿಶೇಷವಾದ ಶಕ್ತಿ ಸಂಚಯ ಅವರು ನಮ್ಮ ಮಾತ ಊರದ ದೈವ ದೇವರನಕ್ಕೂ ಆ ಕಟೀಲ್ ದಪ್ಪೆನ ಹಾರೈಕೆ ಬೋಡು ಬಂಗಾರದ ಹರಿವಡಡು ಬಚ್ಚಿನ ಬಜ್ಜಿ ಒಂಜಿಪಾಲೆ ಪಿಂಗಾರ ಕೊರ್ದು ನನ್ನ ದುಂಬುದ 3 ವರ್ಷಗೂ ಈ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷೀಯ ಸ್ಥಾನದೊಟ್ಟಿಗೂ ವಿಶೇಷ ಸೇವೆ ಮಲ್ಪಂಚಿನ ಯೋಗ ಭಾಗ್ಯನು ಭಗವಂತೆ ಕರುಣಿಸೋಡು ಪಡೆದೆ ಒಂದು ಮಲ್ಲ ಚಪ್ಪಾಳದ ಮೂಲಕ ಹಾರೈಕೆ ಮಾಡ್ತದೆ ಐಕಳ ಹರೀಶ್ ಶೆಟ್ಟಿಗೆ ಪದವಿ ಪ್ರದಾನ ಮಾಡಿದ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರು ವೇದಿಕೆ
ತೊನ್ನಾಗ ಶಕ್ತಿ ಗೊತ್ತಿನಂಜಿನ ಆನಂದ್ ಶೆಟ್ಟಿ ಶಶಿರೇಖಾನಂದ್ ಶೆಟ್ಟಿ ದಂಪತಿಲೆ ಅಂಚನೆ ಪ್ರಕಾಶನ್ನೇ ಬಂಟರ ಸಮಾಜಕ್ಕೆ ಒಲ್ಲ ಅರ್ನ ಮಾತ ಕೊಡಿಲ್ಲ ಕೊಡುಗೆ ಉಂಟು ಪ್ರತಿ ಬಂಟ ಸಂಘಡ್ಲ 1 ಕೋಟಿ 2 ಕೋಟಿ ಭವನಗಳಿಗೆ ಕೊರ್ದು ತನ್ನ ಸಂಪಾದನೆಯನ್ನು ಸಮಾಜಗೋಸ್ಕರ ಮೀಸಲಾಗಿರ್ತಾರೆ. ಪ್ರಕಾಶನ್ನ ವೇದಿಕೆ ಹಿಡಿತಿನ ಯಾನ್ ಮಾತೆಲ್ಲ ಕುದರ್ ಬಂಡ್ರೆ ಉಜ್ಜಿ ಬೇತೆ ಬೇತೆ ಸಂಘದ ಅಧ್ಯಕ್ಷರನ್ನ ಗುಲ್ಲೇರು ಬೊಕ್ಕ ಎಂಗಲ್ನ ಅಡ್ವೊಕೇಟ್ ಪೃಥ್ವಿರಾಜರೈ ಕುಲ್ಲೇರು ಅಕೌಂಟೆಂಟ್ ದಯಾಶರಣ್ ಶೆಟ್ಟುಲ್ಲೇರು ಮಹಿಳಾ ವಿಭಾಗದ ಅಧ್ಯಕ್ಷರುಲ್ಲೇರು ಸನ್ಮಾನ ಮೂರ್ತಿನ ಗುಲ್ಲೇರು ಎನ್ನ ಮಲ್ಲ ಶಕ್ತಿ ಬಣ್ಣಗ ವಿಶ್ವ ಬಂಟೆರ ಒಂಜಿ ಬಂಟರು ಶಕ್ತಿ ಬಣ್ಣಗ ಈ ಪೂರ ಅಧ್ಯಕ್ಷರು ಯಾನ್ ಅಧ್ಯಕ್ಷೆ ಲೆಕ್ಕಗೂ ಮಾತ್ರ ಈ ನೆತ್ತ ಅಧ್ಯಕ್ಷರು ನಿಗುಲ್ಲ ಪೂರ ನಿಗಲೆಲ್ಲ ಜವಾಬ್ದಾರಿಯನ್ನು ನಿಗುಲ್ಲ ಮಾತೆಲ್ಲ ಈ ವರ್ಲ್ಡ್ ಬಂಟ ಸಂಘದ ಅಧ್ಯಕ್ಷರು ಬಂದು ಯಾನು ನಿಗಲ ಜವಾಬ್ದಾರಿ ಕೊಡುವುದು ಎದುರು ರೀತಿಯ ಹತ್ತಿರದ ಮಾರಾಟಗಳಲ್ಲಿ ಇಡೀ ಈ ಒಂಜಿ ವರ್ಲ್ಡ್ ಬಂಟ ಸಂಘ ಬಂದಾದಿತ್ತಿನೇನು ಚಾಲ್ ಮಲ್ಪರೆ ಶಕ್ತಿ ಗೊರ್ನ್ಯ ಪೂರ ಪ್ಯಾಟರ್ನ್ ಮೆಂಬರ್ ನಕಲಿಗೆ ಡೋನರ್ಸ್ ನಕಲಿಗೆ ಬಂಟ ಸಂಘದ ಆಫೀಸ್ ಬೇರರ್ಸ್ ನಕಲಿಗೆ ಮಹಿಳಾ ವಿಭಾಗ ಯೂತ್ ವಿಂಗ್ ಪ್ರತಿ ಬೇತೆ ಬೇತೆ ಸಂಘಗಳು ಬೈದೇರು ಬೇತೆ ಬೇತೆ ಆಫೀಸ್ ಬೇರರ್ಗಳಾಗಲಿ ಮಾತ್ರ ಎನ್ನ ಪ್ರೀತಿದ ಒಂದನ್ನು ಸಲ್ಲಿಸವೆ ಯಾನ್ ಪ್ರಾಸ್ತಾವಿಕ ಭಾಷಣ ಮಾತ್ರ ಮಸ್ತ್ ಉಂಟು ಯಾನ್ ಭಾಷಣ ಮಾಡಿದ್ರು ಬೋಪೂಜಿ ದೇವನ್ನ ತಾಯಿ ಮುಡಿ ನಮ್ಮ ಮುಗಿಪರಂಡು ನಂಗೆ 9 ಗಂಟೆಗೆ ಕಾರ್ಯಕ್ರಮ ಮುಗಿಪರಂಡು ದೇವನ್ನ ಒಂದೊಂಜಿ ಜಾಗತಿಕ ಬಂಟರ ಸಂಘದ ಫ್ಯಾಮಿಲಿದ ಒಂದು ಇಲ್ಲೇ ಗೆಟ್ ಟುಗೆದರ್ ಜನ ಇಂಕ್ಲೀನ್ ಕೂಡ ಅದ ದಾಂತಿ ನಕಲಿನ ಕೂಡ ಅದ ಇತ್ತಿ ನಕಲಿನ ಮಾತ್ರ ಕೂಡ ಅದೇನು ಇತ್ತಿ ನಕಲಿಂದ ಯಾಕೆ ಕೂಡ ಅದನ್ನು ಮೊನ್ನೆ ಎಂಥದ್ದು ದುಡ್ಡು ಕೊರಲೇನು ಫೆಡರೇಷನ್ ದುಡ್ಡು ಕೊಡು ನಿಕ್ಕೊಂದು ಆ ಸಾಕ್ಷ್ಯಚಿತ್ರ ತುಯ್ಯಾರು ಯಾನತ್ತೆ 1 ವರ್ಷ 10 ವರ್ಷ ಪರಬೇ ಏನೋ ಬುಡಿದಿ ಗೊತ್ತು ನಾನು ಒಂದು ಬಂಗ ಕೊಡ್ತೀನಿ ಬುಡಿದಿ ಮಾತ್ರ ದೇವನ್ನಾಗ ಯಾನು 1 ದಿನ ಇಲ್ಲಾಡಿಸಿ ಊರು ಕೊಂಡ 10 ದಿನ ಹೆಂಗೋ ಎನ್ನೊಟ್ಟು ಒಂಜಿ ಎನ್ನ ಆಫೀಸ್ ಬೇರೆ ಅನ್ನಗುಳ್ಳೇರು ಜಯಕರ್ ಶೆಟ್ಟಿ ಇಂದ್ರಾಲಿ ವಿಜಯಪ್ರಸಾದ್ ಆಲ್ವೇರು ಕೊಲ್ಲಾಡಿ ಬಾಲಕೃಷ್ಣ ರೈಕುಲು ಕರಿ ವಿಶ್ವನಾಥ ಶೆಟ್ಟಿ ದಾಲ ಪೋಸ್ಟ್ ಅಂತೇನೆ ಎನ್ನೊಟ್ಟು ರಾತ್ರಿ ಹೋಗಿ ಹೇಳ್ತೇವೆ 1 ಎಕರೆ ಜಾಗ ಕೊರಿಯರು ಅವು ಎಷ್ಟೋ ಜನ ಯಾನಿ ಕೊರ್ಪುಂಡ ಜಾಗ ಕೊರಲಿ ಮಾತೆಲ್ಲ ನನ್ನ ಮನಸ್ಸು ಮಲ್ಪೇದು ಖಂಡಿತ ಏರ್ಲ ಒಂಜಿ ದೊಡ್ಡಿತ್ತಿನ ಒಂಜಿನ ಒಂಚೂರನ್ನ ದುಡ್ಡು ಕೊಡ್ತಿದ್ದ ಆ ದುಡ್ಡು ಬೆಲೆನೇ ಇಜ್ಜ ಅಂತ ಬಂದ್ರೆ ಏರೇ ಆ ದೊಡ್ಡಿತ್ತಿನ ಒಂದಂತೆ ದುಡ್ಡು ಕೊರ್ಲೆ 10,000 ಪತ್ತಿನ 10 ಲಕ್ಷ 5 ಲಕ್ಷ 1 ಕೋಟಿ ಕೊರಿಯಾಡಲ್ಲ ಅವು ಕೆಲಸ ನೂದಿ ಇಲ್ಲತ್ತೆ ಇನ್ನಿತ ಈ ಒಂಜಿ ಸಭಾ ವೇದಿಕೆಲ್ಲ ಒಂಜಿ 1000 ಇಲ್ಲುಲ್ ಮಲ್ಪನಂಚಿನ ಶಕ್ತಿ ಆ ಫೆಡರೇಷನ್ ಬರೋದು ಆತ ಅಗತ್ಯ ಉಂಟು ನಮ್ಮ ಸಮಾಜದಲ್ಲಿ ಖಂಡಿತ ಅಗತ್ಯ ಉಂಟು ನಮ್ಮ ಸಮಾಜಗಳು ನಮ್ಮ ಫ್ಯಾಮಿಲಿದಾಗಲು ಹೀಗೆ ನಮ್ಮ ಬೊಂಬೆ ಮಾತಿರಲ್ಲ ಯಾಕಲ್ಲ ಏನು ಪನ್ಪೆ ಒಂದಂತೆ ಬಂಗತ್ತಲ್ಲ ಮಾತ ವ್ಯವಸ್ಥೆ ಉಂಟು ಹೋಟೆಲ್ ಕೆಲಸ ತಿಕ್ಕೊಂಡು ಪಾನ್ನಗಡಿ ಮಲ್ಪಲ್ಲಿ ಕಲೆಕ್ಷನ್ ಮಲ್ಪಲ್ಲಿ ಎಂಚಿನ ಪೇಪರ್ ಬರ್ದು ಊರು ಅಂಜಿನ ಪರಿಸ್ಥಿತಿ ಇಜ್ಜಿ ಊರು ಈತು ಬಂಗೊಂಡು ಕೇನ್ನಗ್ಲು ಇಜ್ಜಿ ಎಕಡೆ ಹಾಕಲ್ಲ ಪರಬೇರ್ದಾರ ನಾಟಕಡೆ ಆಕ್ಟ್ ಮಲ್ ತಿನ್ನತ್ತು ಪಿಕ್ಚರ್ಡೆ ಆಕ್ಟ್ ಮಲ್ ತಿನ್ನತ್ತು ಎಕಡೆ ತುಯ್ಯರತ್ತೆ ಆಗಲಿ ತೂನ ನಿಜವಾದ ಕಣ್ಣೀರು ಬರ್ಕೊಂಡು ಏತೋ ಅವಳೊಂದು ಎಂಗುಲ ವಿಶ್ವನಾಥ ಶೆಟ್ಟಿ ಕಡೆ ಪಂಡೇದು ಊರ್ಲಿ ಇಂಕ್ಲು ಪೋತನ ಒಂದು ಕಣ್ಣು ಯಾನೇನು ಇತ್ತು ವರ್ಷ ಮಲ್ತಿನ ವೇಸ್ಟ್ ಸಮಾಜ ಸೇವೆ ಇತ್ತು 1 ವರ್ಷ ಮಲ್ತಿನ ಯಾನೊಂದು ಸಮಾಜ ಸೇವೆ ಅವು ಖಂಡಿತ ನಿಜವಾದ ಸಮಾಜ ಸೇವೆ ಅಂತಂದು ಇಲ್ಲಿ ಖಂಡಿತ ಅಧಿಕಾರದ ಆಸಕ್ತಿ ಸದನದಲ್ಲಿ ಉಳ್ಳೇರು ಮೂರು ಆರು ವಿಟ್ನೆಸ್ ಹೆಂಗೆ ಯಾನೇ ಬಣ್ಸಂಗದ ಅಧ್ಯಕ್ಷತೆ ಗುಡ್ನಾಗ ಹಿಂಗೆ ನನ್ನ ಬುಡ್ಚಿಂದ ಆತನು ದೇವನ್ನಾಗ ಕಂಪ್ಲೀಟ್ ಏನ ಜೀವನ 30 ವರ್ಷ ಒಂದು ಸಮಾಜ ಸೇವೆ ಮಲ್ತೆ ದಾಯಗಲಾವೆ ನಿಜವಾದ ಸಮಾಜ ಸೇವೆ ಮಲ್ತಿನ ದಾಯಗಲಾವೆ ಬೊಕ್ಕ ಲೆಕ್ಕೋಗ ಆ ಥರ ಸಮಾಜ ಸೇವೆ ಮಲ್ಪನಾಗಲೇ ರಂಚ ಅಂತ ತೊಂದರೆ ನನಗೆ 10 ವರ್ಷ ನೂಕಲು ಇದು ಹೆಂಗೆ ಯಾನು ಏಪ ಆಯ್ನ ಬೇಗ ಬಿಡ್ರೆ ಆ ಜವಾಬ್ದಾರಿ ಏರ್ ಗೆತ್ತನು ಏನು ಅವೇನು ಎನರ್ಜಿ ಇಡ್ಡೆ ಮಲ್ಪನೆ ಅವು ಅಂಚಿನ ಯಾನ್ ಮಲ್ತಿನ ಕೆಲಸ ಒಂಜಿ ಮಲ್ಲ ಮರ್ಯಾದಿದಾದ ಬಂದಾಗ ಪ್ರತಿ ಒಂಜಿ ಮಕ್ಕಳು ಅಧ್ಯಕ್ಷರನ್ನ ಕುಲ್ಲ ನಾಮಿನೇಷನ್ ಪಾಡ್ದಲ್ಲಗಲೇ ಹೆಂಗೆ ಗೊರಿಯಾಗಿ ಆ ಥರ ಬೇದ ಹೂವೇ ಪೋಸ್ಟ್ಗಳಿಗೆಲ್ಲ ಪಾಡ್ಬೇರೆ ಏರ್ಲ ಪಾಡ್ದಿದ್ದೀರಿ ಅವು ಒಂಜಿನ ಮರ್ಯಾದೆ 1 ವರ್ಷ ಯಾನ್ ಮಲ್ತಿನ ಕೆಲಸ ಒಂಜಿ ಊರ್ದ ಜಗತ್ತದ ಬಟ್ಟೆ ಒಂಜಿ ಮಲ್ಲ ಮರ್ಯಾದೆ ಹೆಂಗೆ ಮನಸ್ಸು ತೃಪ್ತಿ ಬಂದಾಗ ಆ ಒಂಜಿ ಇನ್ನೊಂದು ಬಸ್ ಇಲೆಕ್ಷನ್ ಇನ್ನೊಂದು ಬಸ್ ಎನ್ನ ಪೋಸ್ಟ್ಗೆ ಎಲ್ಲ ಪಂಡ ಅಂತ ಪನ್ಪೇನೆ ಈ ಏನಾದ್ರು ಹೆಚ್ಚು ಬೇಲೆ ಮಾಡ್ಕೊಡು ಈಗಿನಿಂದ ನೀನಲ್ಲ ಆ ಪೋಸ್ಟ್ ಕುಲ್ಲರ ನಂಬಿಡ್ಬುಜ ಖಂಡಿತ ಏನೇ ಒಂದು ಅಧ್ಯಕ್ಷ ಬತ್ತಿನ ನಿಂತದ ಬೇಲೆ ಹಾಕಿನಾಗ ಅಡ್ಡ ಬರ್ಪಂದ ಆಯಾ ಹೆಚ್ಚು ಬೇಲೆ ಹಾಕ್ಬಿಡು ಈಗಿನಿಂದ ನಾ ಪೋಸ್ಟ್ಗೆ ತಂದ ಇನ್ನು ಮರಣಿಂಜಿ ಮೇಗುಳು ಇತ್ತ ಮೋಹನ್ ದಾಸ್ ಶೆಟ್ಟಿ ಮತ್ತು ಒಟ್ಟು ಗುಪ್ಪನಾಗ ಹೆಂಗಲ್ಲ ಇಲೆಕ್ಷನ್ ಆಫೀಸರ್ ಬರ್ ಸ್ಟ್ರಿಕ್ಟ್ ಇತ್ತೇವೆ ದೊಡ್ಡ ನನ್ನ ಎರಡು ಸ್ಯಾಂಕ್ಷನ್ ಮಾಡ್ಬಾರಲ್ಲ ಯಾಕೆ ಹಂಗೆ ಪಂಡ ಅಂದೇ ಒಂಜಿ ಇಲ್ಲ ಒಂದು ಆಕ್ಸಿಡೆಂಟ್ ಆದ ದುಡ್ಡಿದಂತ ಟೈಪೇರಿಂದಂತ ಅದಾಲ್ಕು ಅಥವಾ ಅಂಚಿನ ಎತ್ತಿಂದ ಒಂಜಿ ಎಮರ್ಜೆನ್ಸಿ ಅಲ್ಮಲ್ಪ ಅಂತ ಬರ್ತೇವೆ ಒಂಜಿ ಎಂಗಳು ಉಪ್ಪನೇ ಬರ್ತೇನೆ ಅಮ್ಮೇರು ಬರ್ತೇವೆ ಪೊಣ್ಣು ಬೈದಿ ಜೋಲು ಎನ್ನ ಮಗಳಿಗೆ BDS ಅಲ್ಲಿ ಮೆರಿಟ್ ಸೀಟ್ ತೆಗೆದು 1 ವರ್ಷ
ಮತ್ತು ಅವನು ನಟದ ಅಲ್ಲಿನ ಕಲ್ಪಾಯ ಇತ್ತು ಹುಬ್ಳಿ ಹಿಡಿಲು ಇತ್ತು ಅಲ್ಲಿನ ಹಾಸ್ಟೆಲ್ ಹಿಡಿದು ಪಿದೇ ಬಡಿಯರಿ ಕಾಲೇಜ್ ಹಿಡಿದು ಪೇರು ನಿಮ್ಗೆ ದಾದಾ ಮಲ್ ಪಡೋದು ಎತ್ ಕಟ್ರ 75 ಸಾವಿರ ಯಾನು ಮೋಂದಸನ್ನ ಬಂದೆ ಮೋಂದಸನ್ನ ಎಂಚಾರು ಮತ್ತು ಹುಬ್ಳಿ ಏನ ಒಂದು ಪತ್ತದ ಅಲ್ಲಿನ ಕಾಲೇಜಿಗೆ ಗೆಪ್ಪರ ನಮ್ಮ ಫೆಡರೇಷನ್ ಇತ್ತು ಕಾಲೇಜಿಗೆ ಗೆಪ್ಪು ನನ್ನ ಬಗ್ಗೆ ನಮ್ಮ ಫೆಡರೇಷನ್ ಅದಕ್ಕೆ ಮುಂದಸನ ಜವಾಬ್ದಾರಿಗೆ ತಂದ್ರೆ ಇಮಿಡಿಯೇಟ್ ಆಡೆ ಫೋನ್ ಮಾಡ್ತದೆ ಅವ್ರು ಸುಧಾಕರ್ ಶೆಟ್ಟಿ ಬಂದು ಸುಗ್ಗಿ ಹೋಟೆಲ್ಗೆ ಆರ್ನ ಕುಂದಾಪುರದಾರೆ ಆರು ವರಿಗೆ 75 ಸಾವಿರ ರೂಪಾಯಿ ಕಟ್ಟದು ಅವ್ರು ಪೂರ ಹಾಸ್ಟೆಲ್ ಪೂರ ಮಾಡ್ತದೆ ಅಲ್ಲಿ 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 ಅಮ್ಮೇರು ಈತು ಮನದಲ್ಲಿ ಬತ್ತು ಬುಲ್ತೇರು ಬಂದಾಗ ಏನು ಜೋಡಿ ಇತ್ತದು ಏನು ತೈ ಓಡಾತು ಅಲ್ಲ ಒಂದು ಪಿದಾಬಾರ್ದು ಅಲ್ಲಿಲ್ಲ ಬತ್ತು ಕುಲ್ಕೊಂಡು ಹಿಂಗೆ ಎಲ್ಲ ಪರಿಸ್ಥಿತಿ ಹಿಂಗೆ ಬಂದ್ರೆ ಆತಂದು ಅಂಚಿನ ಏತು ಉಂಟು ಅವ್ರು ಆಫೀಸ್ಗೆ ಕೊಂಡ ಹೋಗ್ಕೊಂಡು ಎನ್ನ ಇದ್ದ ಏನು ಬೇಕಾದ್ರೆ ಬಿಡದಿ ಬಂದೆ ಎನ್ನ ಬಿಡದೆ ಇದು ದಾಯ ಊರಿಗೆ ಹೋಗ್ತೀನಿ ಗಡಿ ಇದು ಇನ್ನು ಯಾವೇನು ತುಯಿ ಹೋಗುತ್ತೆ ಇನ್ನು ದಾಯ ಹೋಗ್ತೀನಿ ಅಂತ ಬಂದು ಅಲ್ಲೆಲ್ಲ ಮನಸ್ಸಿಗೆ ಪ್ರತ್ಯ ದಾಯ ಬಂದಾಗ ಖಂಡಿತ ನಮ್ಮ ಬೇಲೆ ಮಲ್ತಿಂದ ಬೋರ್ಡ್ನಾಥ್ ಬೇಲೆ ಏತ್ ಇಲ್ಲದ ಅಪ್ಲಿಕೇಶನ್ ಬೇರೆ ಆತ ಇಲ್ಲ ಹೆಂಗೆ ಹೋಗ್ತಾ ಅದು ಬೆಚ್ಚೋಡು ಅವು ತೆಮ್ಮ ಶುರುವಾತಿನ ಮೂಜಿ ತಿಂಗಳು ಗೊತ್ತಿದ್ದಂಗ ಕೊಯ್ನವ್ರು ಬಂತೀರಿ ನಿಮ್ಗೆ ಪಾಪದಾಗಲು ಒಂಜಿ ಬಟ್ಟ ನೀರು ಬರಲೇ ಅವಾಗ ನೀರು ಬರಲ್ಲ ನಾವು ತಂಡ ನೀರು ಕೋಲ್ಡ್ ಡ್ರಿಂಕ್ಸ್ ಬದು ಕೊರ್ ನೀರು ಕೊರವಾರ ನನ್ನ ಆಗಲ್ಲ ಅಂಚೆಲ್ಲ ಸಮಾಧಾನ ಮಲ್ಪಡೋದು ಅಂಚಿನ ಮತ್ತೆ ಪರಿಸ್ಥಿತಿ ಇಲ್ಲ ಉಂಟು ನಮ್ಮ ಇತ್ತೆ ಎಂಕಲ್ಲ ಸುರುಟ್ಟು ಆನಂದ್ ಶೆಟ್ಟಿ ಡೈರೆಕ್ಟರ್ ಯಾರು KD ಶೆಟ್ಟಿ ಯಾರು ದೇವರ ದಯಟಿ ಇನ್ನು ಎಡಮ ಜನ ಡೈರೆಕ್ಟರ್ ಯಾರು ಎಂಕಲಿಗೆ ರಾಜ್ಯ ಎತ್ತೇರಿ ಎಡಮ ಜನ ಎಂಕಲಿಗೆ ಶಕ್ತಿ ನಿಮ್ದಾರು ಪ್ರಕಾಶ್ ಅನ್ಯಾಡು ಡಾಕ್ಟರ್ ಅರುಣ್ ಶೆಟ್ಟಿ ಡಾಕ್ಟರ್ ವಿನಾಯಕ್ ಡೇರು ಅಂಚನೆ KM ಶೆಟ್ಟಿ ಯಾರು ಹಿಂಗೆ ಬರ್ರೆ ಯಾರಿಗೆ ಅಂತ ಬರ್ರೆ ಆಯ್ತು ಅನಾನುಕೂಲತ ಆರು ಶಶಿಕಿರಣ್ ಶೆಟ್ಟಿ ಆಲ್ರೆಡಿ 10 ಲಕ್ಷ ರೂಪಾಯಿ ಕೊಡ್ತೇವೆ ಕೊಡಲ್ಲ ಕೊಟ್ಟು ಬಂತೇರಿ ಹೆಂಗೇನು ಆನಂದನೆ ಬಂತೇರಿ ಹೆಂಗೆ ಒಂಜಿದ ಇರೋದು ಅವು ಏತ ಅಂಡಲ್ಲ ಯಾರು ಮಲ್ತದ CSR ಫಂಡದ ನೀನು ಮೀಟಿಂಗ್ ಮಲ್ತದ ಅಂಡಲ್ಲ ಈಗ ಒಂದು ಕೆಲಸ ನೀವು ಮಲ್ತೊಂದು ಪ್ಲೇ ಅನ್ಕೊಂಡು ಖಂಡಿತ ಏನಿಲ್ಲ ಇದು ಆಯ್ತಾ ಪಿರಾಡ್ದಿಲ್ಲ ಅಂತ ಬಂದು ನನಗೆ ಭರವಸೆಯನ್ನು ಕೊಡ್ತೇವೆ ಅಂಚಿನ ಶಕ್ತಿಯು ನಮ್ಮ ಸಮಾಜ ಉಳ್ಳೇರಿ ಬೇಲೆ ಖಂಡಿತ ದೇವರೇ ಸರಿಯಾದ ಖಂಡಿತ ಈ ಒಂದು ಫೆಡರೇಷನ್ ಬೇಲೆ ಮಲ್ಕೊಂಡು ನಂಗೆ ಏನೆಲ್ಲ ನೆಟ್ಟು ಪುಗನ್ನ ವಿಷಾಲ ಬಡ್ಚಿ ಉಂದುಲ ಬಡ್ಚಿ ದಾಲ ಬಡ್ಚಿ ಉಂದೊಂಜಿ ನಿಖಲ್ ಮಾತೇ ಇಲ್ಲ ಒಂಜಿ 5 ಸಾವಿರ 10 ಸಾವಿರ 1 ಲಕ್ಷ ಏತು ನಿಖಲ ತಾಕತ್ತುಂಡ ಮಾತೇ ಇಲ್ಲ ಬೈದ್ನ ಮನಸ್ಸು ಬರ್ತದೆ ಮಾತೇ ಇಲ್ಲ ಆಗಲ ಸಂಘ ಸಂಸ್ಥೆ ನನ್ನ ಈಗಲೂ ಸಮ್ಮೇಳನ ಮಾಡ್ತೀವಿ ಒಂದು ಇತ್ತ ಕಾಲಿ ನಮ್ಮ ಒಂದು ಫೆಡರೇಷನ್ ಮೆಂಬರ್ ಸಂಘ ಸಂಸ್ಥೆಗಳು ನಿಂತದ್ದು ಒಂಜಿ ಈಗಲೂ 200 ಅಲ್ಪ ಜನಕ್ಕೂ ಎಲೆಕ್ಷನ್ ಮಲ್ಪನೆಟ್ಟಿತ್ತ ಕಾರ್ಯಕ್ರಮ ಬೊಕ್ಕ ಒಂದು ಚುಚ್ಚು ಮಲ್ಲೆ ಅಂಡವು ಮಲ್ಲ ಆನಾಗ ಬೊಕ್ಕ ಜಾಗ ಅಭಿಜಿಂದ ಅದು ಜಾಗ ಇಚ್ಚಿಂದ ಅಂಡ ಅಪ್ಪ ನಾನು ಬಂದು ಅವಳು ಮೂರು ಮಲ್ಪಗಂದು ಡಿಸೈಡ್ ಮಾಡ್ತಾ ಬೊಕ್ಕ ಮಸ್ತ್ ವರ್ಷಡು ವಿಜಯಪ್ರಸಾದ್ ಆಲ್ವೇರ್ ಸೆಕ್ರೆಟರಿ ಆದ 15 ವರ್ಷದ ಮೇಲೆ ಅಂದೆ ಫೆಡರೇಷನ್ ಆರೊಂದು ಕೆಲಸ ಮಾಡ್ಕೊಂಡು ಸ್ಟೈಲೇ ಬೇಕಾರೆ ಕಡಕ್ ಜನಗಳ ಎಡ್ಡೆ ಜಾಂಡ ಎಂಕು ಒಂಜಿ ಅರ್ಧ ಭಾಷೆಯನ್ನ ಒಂಜಿ ಬಾರನ್ನು ಆರೋಗ್ಯ ತೊಂತೆ ದೇವನಾಗ ಬತ್ತಿನ ಪೇಪರ್ ಸ್ಟಡಿ ಮಾಡ್ತದೆ ಲೀಗಲಿ ಗೌರ್ಮೆಂಟ್ದ ಒಂದು ಆಡು ಆಯ್ತಾ ETGದ ವಿಷಯದ ಆಡು FCR ಫಂಡದ ಆಡು ಅವು ದರ್ಪಣ ಒಂದೆತ್ತ ಆಡು ಆ ಪೂರ ಎಂಕಲಿಗೆ ಇತ್ತಿನ ಹೆಚ್ಚು ನಾಲೆಜ್ ಆರು ಇತ್ತಿನ ಆರ ಬೇಲೆ ಮಲ್ದೆ ರೀನಿ ಆರ ಬುಡಿದಿ ಒಂಜಿ ನೆತ್ತ ಕಮಿಷನರ್ ಆರು ಇದ ಇಲೆಕ್ಷನ್ ಡಿಕ್ಲೇರ್ ಆತ ನಾನು ಬರೋಡೆ ಯಾರೇನು ಒಂದು ಬಿ ಬರೋಡು ಬಂದ್ಬಿಡಕ್ಕೆ ಆ ರಜೆ ಬಾರ್ದ ಹಾಕಲು ಕಣ್ಣೀರು ಬಿಡೋದು ಬೈದಿರಿ ಅಕ್ಲೇನೆ ಯಾಕಲ್ಲ ಕೊಲ್ಲ ನನ್ನ ಸ್ನೇಹಿತರು ಐಕಳ ಹರೀಶ್ ಶೆಟ್ಟಿ ಅವರೇ, ಬಾಂಬೆ ಬಂಟರ ಸಂಘದ ಅಧ್ಯಕ್ಷರು ಪಯ್ಯಾಡಿಯವರೇ, ನಿಮ್ಮ ನೆಚ್ಚಿನ ಮಂಗಳೂರಿನಲ್ಲಿ ವಿದ್ಯಾಸಂಸ್ಥೆಯನ್ನು ನಡೆಸುವಂತಹ ನನ್ನ ಆತ್ಮೀಯರಾದ ಸದಾನಂದ ಶೆಟ್ಟಿಯವರೇ, ಇನ್ನೋರು ನನ್ನ ಸ್ನೇಹಿತರು ಆನಂದ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಬಂಟರ ಸಂಘದ ಒಕ್ಕೂಟದ ಪದಾಧಿಕಾರಿಗಳೇ ಹಾಗೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಬಂಟರ ಸಂಘವನ್ನು ಸ್ಥಾಪಿಸಿ ಬಂಟರ ಭವನವನ್ನು ಸ್ಥಾಪಿಸಿ ಎಲ್ಲ ಬಂಟರ ಅಧ್ಯಕ್ಷರೇ, ವೇದಿಕೆಯ ಕೆಳಗಿರತಕ್ಕಂಥ ಎಲ್ಲ ನನ್ನ ಸಮಾಜ ಬಾಂಧವರೇ, ಪರಶುರಾಮ ದೇವರ ಕೊಡಲಿಗೆ ಕಡಲು ಕೊಟ್ಟ ನಾಡು ಅದು ನಮ್ಮ ತುಳುನಾಡು. ಈ ತುಳುನಾಡಿನಲ್ಲಿ ನಾವು ಬಂಟ ಸಮುದಾಯದಲ್ಲಿ ಜನಿಸಿದ್ದೇವೆ.
ನಾವು ಬಂಟರಾಗಿ ಹುಟ್ಟಿದ್ದು ನಮ್ಮ ಭಾಗ್ಯ. ನಮಗೆ ಬಂಟ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಎಲ್ಲ ಕ್ಷೇತ್ರದಲ್ಲಿ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷ ಅದು ಏನೋ ಅವಿರೋಧ ಆಯ್ಕೆ ಮಲ್ತಿನಕ್ಕಾದ್ರೆ ವಿಶ್ವದ ಪೂರ ಬಂಟರ ಸಂಘದ ಪದಾಧಿಕಾರಿಗಳಿಗೆ ಅಂಚನೆ ಜಗತ್ತದ ಪೂರ ಬಂಟರಿಗೆ ಯಾನು ಎನ್ನ ಕೃತಜ್ಞತೆಯನ್ನು ಸಲ್ಲಿಸಾವೆ. ಎನ್ನ ಒಟ್ಟಿಗೂ ಉಪಾಧ್ಯಕ್ಷ ಆದ ಕರ್ನಲ್ ವಿಶ್ವನಾಥ್ ಶೆಟ್ರು, ಅಂಚನೆ ಗೌರವ ಕಾರ್ಯದರ್ಶಿ ಆದ ಜಕರ್ ಶೆಟ್ಟಿ ಇಂದ್ರಾಲಿ, ಅಂಚನೆ ಕೋಶಾಧಿಕಾರಿ ಆದ ಉಳ್ತೂರು ಮೋಹನ್ದಾಸ್ ಶೆಟ್ರು, ಜೊತೆ ಕಾರ್ಯದರ್ಶಿ ಆದ ಸತೀಶ್ ಅಡಪ್ಪೇರು ಅವಿರೋಧ ಅದು ಆಯ್ಕೆ ಆತೇರು. ಎಡ್ಡೆ ಒಂಜಿ ಗವರ್ನಿಂಗ್ ಕೌನ್ಸಿಲ್ದ ಸಮಿತಿಲ ಆತಂಡು ನನ್ನ 3 ವರ್ಷದ ಅವಧಿಡು ಎಡೆಡ್ಡೆ ಕೆಲಸ ಮಲ್ಪನ ಯೋಜನೆಗಳುಂಡು. ಯಾನು ನೆರ್ದುಂಬು 1 ವರ್ಷ ಅಧ್ಯಕ್ಷ ಆದ ಜಾಗತಿಕ ಬಂಟರ ಸಂಘಡು ಮಸ್ತ್ ಕೆಲಸ ಆಂಡು. ಜಾಗತಿಕ ಬಂಟರ ಸಂಘ ವರ್ಲ್ಡ್ ಲೆವೆಲ್ಡ್ ಅವೇನು ಆರ್ಗನೈಸ್ ಮಲ್ತದು ರಡ್ಡು ವಿಶ್ವ ಸಮ್ಮೇಳನ ಆಂಡು. ಒಂಜಿ ಬೊಂಬೈಡ್ ಆಂಡು, ಒಂಜಿ ಉಡುಪಿಡು ಆಂಡು. ಐಕ್ ಭಾರಿ ಬಂಟೆರ್ನ ಸ್ಪಂದನೆ ತೆಗೆದುಂಡು. ಇದು 1 ವರ್ಷಡು ದಾನಿಲ್ ನಕುಲು ಮಸ್ತ್ ಸಾಕಾರ ಕೊರಿಯರು. ತೋನ್ಸ್ ಆನಂದ್ ಶೆಟ್ರಾಡು, KD ಶೆಟ್ರಾಡು, ಪ್ರಕಾಶ್ ಶೆಟ್ಟಿ ಬಂಜಾರ, ಡಾಕ್ಟರ್ ವಿನಾಯಕ್ ಡೆರು, ಡಾಕ್ಟರ್ RN ಶೆಟ್ರು, KM ಶೆಟ್ರು, ಅಂಚೆ ಮಸ್ತ್ ಜನ ಡೈರೆಕ್ಟರ್ಸ್ ಆಯರು. KD ಶೆಟ್ರು ಅಂಚನೆ ಪ್ಯಾಟ್ರನ್ ಮೆಂಬರ್ಸ್ಲ ಮಸ್ತ್ ಆಯರು. ಕಲೆಕ್ಷನ್ ದುಡ್ಡು ಆಯ್ನಿಟ್ಟು ಎಂಗಳೊಂಜಿ 5 ಯೋಜನೆ ಮಲ್ತ. ಒಂಜಿ ವಸತಿ ಯೋಜನೆ, ಒಂಜಿ ಮ್ಯಾರೇಜ್, ಮಕ್ಕೊಂಜಿ ಮೆಡಿಕಲ್, ಸ್ಪೋರ್ಟ್ಸು, ಎಜುಕೇಷನ್ಗೆ ಅವು ಮಾತ ಏತ್ ಅಪ್ಲಿಕೇಶನ್ ಬೈದಲ್ಲ 1 ವರ್ಷಡು ಎಂಗ್ಲ ಪೂರ ಅವನಾಗ ಫುಲ್ಫಿಲ್ ಮಲ್ದ. ಐಟ್ ವಸತಿ ಯೋಜನೆ ಅವು ಭಾರಿ ಒಂಜಿ ಎಡ್ಡೆ ಯೋಜನೆ ಅದು ಕೆಲಸ ಆವೊಂದುಂಡು. ಒಂಜಿ ನೂದಿ ಇಲ್ಲು ಮಲ್ಪನ ಯೋಜನೆ ಬಂಟರ ಸಮಾಜಡು ಏರೆಗ್ಲ ಇಲ್ಲಿ ಜಿಂದಾರ ಬಲ್ಲಿ ಒಂಜಿ ಉದ್ದೇಶಡು ರೂರಲ್ ಏರಿಯಾಗೆ ಹೋದು ಅವನು ಸರ್ವೆ ಮಲ್ತದು ಅಕಲ ಫ್ಯಾಮಿಲಿ ತಗೊಂಡ ಪೂರ ಪಾತೇರ್ದು ಜಾಗಿತ್ತಿನಕಲಿಗೆ ಅಕಲ ಜಾಗಡೆ ಒಂಜಿ 5 ಸೆನ್ಸ್ ಜಾಗಡು ಇಲ್ಲಿ ಕಟ್ಟುದು ಕೊರೊಂದುಲ್ಲ. ಐಟು 35 ಇಲ್ಲು ರೆಡಿ ಆಗೊಂಬತ್ತುಂಡು. ನನ್ನದ ಬಾಕಿದ ಇಲ್ಲ ಐತೆ ಈ ಒಂಜಿ ಟರ್ಮ್ಡು ಆಯ್ನತ್ ಬೇಗ ಮಲ್ತದು ಕೊರಂಡು. ಆಯ್ತು ಒಟ್ಟು ಕರ್ನಲ್ ವಿಶ್ವನಾಥ್ ಶೆಟ್ರು 1 ಎಕರೆ ಜಾಗ ಕೊಡ್ತೇರು. ಏರೆಗ್ಲ ಇಲ್ಲಿ ಜಾಗೆ ಇಜ್ಜಿಂದ ಅಂಡ ಐಟ್ 1 ಎಕರೆ ಮಲ್ಪನಂಚಿನ ಒಂಜಿ ಕಾರ್ಯಕ್ರಮ ದೀತಂಗುಲು ಐಟ್ ಇತ್ತೇನೆ ಆಲ್ರೆಡಿ ಇರುವ ಇಲ್ಲಾಗ ಅಪ್ಲಿಕೇಶನ್ ಬೈದನು. ನನ್ನ ಅಲ್ಲ ಎಲ್ಲ ಜಾಗ ಕೊರಿಯರ್ಡ ಇದು ಜಾಗ ಎತ್ತಿನಕುಲು ಐಟ್ ಜಾಗ ದಾಂತಿನಗಲಿ ಇಲ್ಲಿ ಕಟ್ಟು ಕೊರಿಪಿನಂಚಿನ ಒಂಜಿ ಯೋಜನೆ ಉಂಡು. ಬಂಟರ ಸಮಾಜಡು ಏರೆಗ್ಲ ಇಲ್ಲದಂತೆ ಮುಳಿತ ಇಲ್ಲು ಪ್ಲಾಸ್ಟಿಕ್ದ ಇಲ್ಲು ಉಪ್ಪರ ಬಲ್ಲಿ ಅಕಲಿ ಒಂಜಿ ಕಾಂಕ್ರೀಟ್ದ ಇಲ್ಲದ ಯೋಜನೆ ಮಲ್ತು ಕೊರುಡು ಬನ್ಪಿನ ಒಂಜಿ ಮಲ್ಲ ಉದ್ದೇಶ ಉಂಡು. ಬೊಕ ಏರೆಗ್ಲ ಇಮಿಡಿಯೇಟ್ ಮೆಡಿಕಲ್ ದಾಡು ಮ್ಯಾರೇಜಿಗೆಲ್ಲ ಇಂಗ್ಲು 50,000 ರೂಪಾಯಿ ಕೊರಪ ಆಯ್ತು. ಒಟ್ಟು ಕರಿಮಣಿದೆಲ್ಲ ವ್ಯವಸ್ಥೆ ಮಲ್ತು ಕೊರೊಂದುಲ್ಲ. ಬ್ಯಾಂಗ್ಳೂರು ಬಂಟ ಸಂಘದಕ್ಕೂ ಐಕ್ ಕರಿಮಣಿಗೆ ಮಸ್ತ್ ಸ್ಪಂದನೆ ಕೊರೊಂದಲ್ಲೇರು ಉಪೇಂದ್ರ ಶೆಟ್ರು ಮಾತೆರೆಲ್ಲ ಯಾನು ಒಂಜಿ ಎನ್ನ ವಿನಂತಿದಾದ ಬನ್ನಾಗ ಬಂಟರ ಸಮಾಜಡು ಮಸ್ತ್ ಬಂಗೋಡಿ ಇತ್ತಿನಗಲಿಗೆ ಒಂಜಿ ಹೆಲ್ಪ್ ಮಲ್ಪನ ಇತ್ತಿನಗಲ್ರ ದೆತ್ತೊಂದು
ದಾಂದಿನಾಗಲಿ ಕುರ್ಪಿನಂಚಿನ ಈ ಕಾರ್ಯಕ್ರಮಕ್ಕೆ ಮಾತೆರ್ಲ ಸಹಕಾರ ಕೊರೋಡು ಬಂಡರ ಸಮಾಜದ ಏಳಿಗೆಗೆ ಮಾತೆರ್ಲ ಸಹಕಾರ ಬೋರ್ಡು ಬೊಕ ಎಂಕಲೆಗಿಲ ನಿಗುಲು ಮಾತ ಸಪೋರ್ಟ್ ಮಲ್ಪೋಡು ಬಂಪಿನ ಎನ್ನ ಒಂಜಿ ವಿನಂತಿ ದೊಟ್ಟುಗು ಮಾತೆರಲ ದೇವಿ ರೆಡ್ಡ ಮಲ್ಪಾಡು ಬಂದು ಎನ್ನ ಪಾತ್ರೆಯನ್ನು ಮುಕ್ತ ಚೇರ್ಮನ್ ನಾಯಕರ ಹರಿಶೆಟ್ರು ಒಕ್ಕ ಮಾತ ವೇದಿಕೆ ಇಡ್ತಿನ ಮಾತ ಗಣ್ಯರೇ ಎದುರಿತ್ತಿನ ಅಂಚನೆ ಬಂದ್ ಸಂಘದ ಆಫೀಸ್ ಬೇರರ್ಸ್ ಉಳ್ಳರು ಚೇರ್ಮನ್ ಉಳ್ಳರು ಕೋಆರ್ಡಿನೇಟರ್ ಉಳ್ಳರು ಒಕ್ಕ ಮಾತ ನಮ್ಮ ಸಮಾಜದ ಈ ಒಂದು ಒಕ್ಕೂಟದ ಅಭಿಮಾನಿಗೆ ಇನ್ನು ಈ ಪೊರ್ಲುದ ಪ್ರೋಗ್ರಾಮ್ಗಳು ನಮ್ಮ ಬಾಂಬೆದಾಗಲು ಅಂಚನೆ ಪರಾವರ್ದು ಬೈದಿನಾಗಲೇರು ಬೇತೆ ಬೇತೆ ಸ್ಟೇಟ್ ಬೈದಿನಾಗಲೇರು ಆಗಲೇ ಮಾತೆಯಾನೆ ಈ ಸಂದರ್ಭಗಳು ಬಂದ್ ಸಂಘದ ಪರವಾದ ಆಗಲೇ ಸ್ವರ್ಣ ಸಂಘ ಒಂದು ಆಗಲೇ ಆಧಾರದ ಸ್ವಾಗತ ಮತ್ತೊಂದಲ್ಲ ಇಂಥ ಹೊಸತ್ ಕಮಿಟಿ ಅಂಚೆನೆ ಆಕನ ಆಫೀಸ್ ಬೇರೆ ನಮ್ಮ ಚೇರ್ಮನ್ ನಾಯಕರ ಆರ್ಶೆಟ್ ಹೊಸ ಜವಾಬ್ದಾರಿಗೆ ತಂದಿರು ನಾವು ವೈಸ್ ಚೇರ್ಮನ್ ಆದ ಕಣ್ಣೀರ ವಿಶ್ವನಾಥ್ ಶೆಟ್ರು ಅಂಚನೆ ಟ್ರೆಜರರ್ ಆದ ಮೋಹನ್ ದಾಸ್ ಶೆಟ್ರು ಜಯಕರ್ ಶೆಟ್ರು ಮುಕ್ಕರಿ ಸತೀಶ್ ಶೆಟ್ರು ಒಂದು ವಿಷಯ ಹೆಂಗೆ ಬಂದರೆ ಬಾರಿ ಖುಷಿ ಹಾಕೊಂಡು ನೆಟ್ಟು 3 ಜನ ಹೆಂಗಲ್ಲ ಬಂದ್ ಸಂಘಗೂ ಅಸೋಸಿಯೇಟ್ ಆದಿತ್ಯನಗಳು ಇನ್ನು ಹರೀಶನ್ನೇ ಆ ಸ್ಟೇಜ್ ಬತ್ತುಂತದಲ್ಲ ಬಂದ್ ಸಂಘದ ಒಂದು ಪ್ರತಿಷ್ಠಿತ ವ್ಯಕ್ತಿಯಾದ ಬಂದ್ ಸಂಘದ ಮೂಲಕ ಸಮಾಜ ಸೇವೆ ಮಾಡ್ತದೆ ಇನ್ನು ನಮ್ಮ ಸಮಾಜದ ಒಂದು ಅಗ್ರ ಗಣ್ಯ ವ್ಯಕ್ತಿಯಾದ ನಮ್ಮೊಟ್ಟಿಗೆ ಒಳ್ಳೆಯರು ನಂಗೆ ಮಾತ್ರ ಸಂತೋಷ ಆಗೋಣ ಈ ಹೊಸ ಆಫೀಸ್ ಬೇರೆ ನಮ್ಮದು ಜನ ಈ ಮಹಾವಿಷ್ಣು ದುರ್ಗಾ ಪರಮೇಶ್ವರಿ ಗಣಪತಿ ನಾಗದೇವರು ಅಂಚನೆ ಪೊಡೆದ ರಾಜರಾಜೇಶ್ವರಿ ಕಟೀಲದ ಅಮ್ಮ ಅಕಲಿಗೆ ಈ ಸಂಘಟನೆ ಕೆಲಸವನ್ನು ಪುರ್ಲುಡು ಮಲ್ಪನ ತಾಕತ್ ಕೊರಡು ನನ್ನೆಲ್ಲ ಅಕಲ ಮೂಲಕ ಎಡ್ಡ ಕೆಲಸ ಆಡು ಬಂದು ಅಕ್ಕ ದೇವರ ಆಶೀರ್ವಾದ ಎದೊಂದು ನಿಕ್ಲಿಗೆ ಈ ಸಂದರ್ಭಗಳು ಎನ್ನ ಸೊನ್ನೆ ಸಂದರ್ಭ ನಿಕ್ಲೆ ಮಾತು ಗೊತ್ತಿತ್ತಿಲ್ಲ ಕನೆ ಒಂಜಿ ಒಕ್ಕೂಟ ಜಗತ್ತಿನ ನಮ್ಮ ಬಂದ್ ಸಂಘ ನಮ್ಮ ಊರು ನಮ್ಮ ಬಂದ್ ಸಂಘದ ಮಾತಾ ಇಡೀ ಹೊರಡು ವೈಡ್ ನಮ್ಮ ಉಲ್ಲ ಮಲ್ಲ ಪೋಸ್ಟ್ ಉಲ್ಲ ಇಂದೇನು ಒಂಜಿ ನಿರ್ಜೀವ ಆಯ್ನ ಆ ತಿತ್ತಿನ ಒಂಜಿ ಸಂಘಟನೆ ಆಯ್ತು ಒಂಜಿ ರೂಪರೇಖೆ ಕೊಡ್ತು ಲೀಡರ್ಸ್ ಇಲ್ಲರು ಪೊಲಿಟಿಷಿಯನ್ಸ್ ಇಲ್ಲರು ಸೈನಾಟಿಸ್ಟ್ ಇಲ್ಲರು ಸೈಂಟಿಸ್ಟ್ ಇಂಡಸ್ಟ್ರಿಯಲಿಸ್ಟ್ ಬ್ಯಾಂಕರ್ಸ್ ಪೂರ ಇಲ್ಲರು ಅಡ್ವೊಕೇಟ್ಸ್ ಅಂಡ್ ಇಂಜಿನಿಯರ್ಸ್ ಅಂಡ್ ಡಾಕ್ಟರ್ಸ್ ಅಗಲ ಕ್ಷೇತ್ರ ಮತ್ತೊಂದು ಅಗಲ ಫ್ಯಾಮಿಲಿ ಅಗಲ ಎಡ್ಡೆ ಮತ್ತೊಂದು ಆಂಡ ಐಕಲ ಹರೀಶರ ವಿಷಯ ಮಸ್ತಿನ ಪಂಡಿರು ಐಕಲ ಹರೀಶರ ವಿಷಯ ಪಂಡಿರ ಅಗತ್ಯ ದೇಗ ಆಟ ಕುದುರೆ ಪಂಡ್ಬಿಡಿ ಏನದು AIKALAHARASHTTY ಅವೇನು ಬಿರ್ಕಿಲೆ ಬಗ ಒಟ್ಟು ಮಕ್ಕಳೆ ಏಕ್ ಹೀರಾ ಸಾತ್ ಲಾಯ ಹಸಿ ಹೀಸ್ ಮಿಸ್ಟರ್ ಐಕಲ ಹರೀಶ್ ಶೆಟ್ಟಿ ಆರು ಒಂದು ಹೀರಾ ಆರು ಒಡೆಗೆ ಪೋರಾಗಲ್ಲ ತೆರೆದಂದು ಗೊತ್ತೇನೆ ಆ ವಿಡಿಯೋ ತೋರ ನಂಗೆ ಮಸ್ತ್ ಬೇಜಾರಾಗೋದು ಎಂಕಲ ಕಣ್ಣೀರು ಬರ್ತಿಲ್ಲ ಕಾಡು ಬೇಜಾರ ಬಾರಿ ಆಡ ಆ ಕಣ್ಣೀರು ಮರೆಸರಿಗಾರೆ ಭಾಗ್ಯ ಅನ್ನ ಎಲ್ಲರೂ ಗೊತ್ತು ಗುರುಮಿಲು ಗೊತ್ತದ ಫ್ಯಾಮಿಲಿ ಚಂದ್ರಿಕಕ್ಕನ ಸಪೋರ್ಟು ಆ ಜೋಗುಲ್ನ ಸಪೋರ್ಟು ದಾಂತಾರೆ ಮಾಡ್ತಾರೆ ಸದ್ಭಗ ದೇವಿ ಕಟೀಲ್ದಮ್ಮರಿಗೆ ರಡ್ಡು ಕೈಲ ಅನ್ನ ಭುಜಟ್ಲ ಮಂಡೆಡ್ಲ ಗೀತದೆ ಮಗ ಈ ಯಜ್ಞಾನ ಕಲ್ತು ಮಾತಾಡೋದು ಅದಕ್ಕೆ ಪ್ರೇರೇಪಣೆ ಕೊಡ್ತಾರೆ ಹೇಗೆ ಎಂಕಲಿಗೆ ಈ ಒಂದು ಇನ್ವಿಟೇಷನ್ ಬಂದಾಗ ಟೆನ್ಷನ್ ಶುರು ಆಗ್ಬಿಡೋದು ಅಲ್ಪ ಭೋಜನ ಮಾಡಿದ ಜನಗಳಿಗೆ ಬೇಜಾರು ಮಧ್ಯ ಮಸಲಿಗೆ ಫಂಕ್ಷನ್ ಕೈಕನಕ್ಕೆ ಒಂದೊಂದು ಸರಿ ಮೂಜಿ ಎಂಕಲ್ನ ಸೆಮಿನಾರ್ ಎಂಕಲ್ನ ಗೆಟ್ ಟುಗೆದರ್ ಎಂಕಲ್ನ ಇಂಡಸ್ಟ್ರಿಯಲ್ ಸೆಮಿನಾರ್ಸ್ ಇಪ್ಪಡು ಆಗ 5 ನಮ್ಮ ಬಂಟೆ ಮಧ್ಯ ಮಸಲಿ ಅವು ಒಂದು ಇಪ್ಪಡು ಹೆಂಗೆ ಟೆನ್ಷನ್ ಆಗ್ಬಿಡು ಅಂತ ಆರು ಈಸ್ ಯಂಗ್ ಮ್ಯಾನ್ ಅದಕ್ಕೆ ಏತ್ಲ ಬಿಸ್ನೆಸ್ ಮಲ್ಪಲ್ಲಿ ಏತ್ಲ ಕಾಸು ಮಲ್ಪಲ್ಲಿ ಇಂಡಿಯಾ ಅಲ್ಲ ಬಾಂಬೆ ಇತ್ತಿರೋದು ಆಪರ್ಚುನಿಟಿ ಒಲ್ಪಲ್ಲ ಐತಿ ಬಾಂಬೆ ಕ್ಯಾಪಿಟಲ್ ಸಿಟಿ ಕಮರ್ಷಿಯಲ್ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಐಟು ಪ್ರತಿವರೆಲ್ಲ ಈಸಿಲಿ ಲೈಫ್ ಹೋಗ್ಬಿಡಾರು ಬಣ್ಲಕ್ಕ ಊರುಡು ಬಂಗ ಊರುಡಲ್ಲ ರಿಸೋರ್ಸ್ ಇತ್ತು ఒక ಕಾಂಟ್ಯಾಕ್ಟ್ ಇದೆ ಮನುಷ್ಯ ಮಿತ್ತು ಬಂದರೆ ಏನು ಕಾರಣ ರಕಾಲಿ ಎಕಡೆ 6 ಜನ ಬಂದರೆ ಜೋಕ್ಸ್ ಬಂದರೆ ಕೆಲವರು ಅವ್ರು ವಿಠಲ್ ನಾಯ್ಕರ್ ಮಾರ್ಕ್ ದಪ್ಪನ ದಟ್ಸ್ ರಾಂಗ್ ಐ 100% ಅಗ್ರಿ ವಿತ್ ಯು ಟಾಪ್ ಲೆವೆಲ್ ಜನಗಳು ವೆದರ್ ಇಟ್ ಈಸ್ ಧೀರುಭಾಯ್ ಅಂಬಾನಿ ಟಾಟಾಸ್ ಬಿರ್ಲಾಸ್ ಅಗಲದಾಗ MBA ಅಥವಾ ಅದನ್ನು ದಾಳಿತಿ ಅದಕ್ಕಿಂತ ಖಾಲಿ BA BCom MA MCom ಆರ್ಡಿನರಿ 5 ದಾಲ್ ತನಕ ಕೂಜಿ BA BCom MA MCom ಕಲಿತಾಗ ಆಗುತ್ತೆ ಕೂಜಿ ಆಂಡ ಅದರ ಧೈರ್ಯ ಅದರ ಎಕ್ಸ್ಪೋಜರ್ ಅದರ ಕಾಂಟ್ಯಾಕ್ಟಿಂಗ್ ಅದರ ಎಂಬಿಷನ್ ಅದರ ನಿತ್ವದ ಬರ್ತದೆ ಟಾಟಾ ಬರೀ ಕಂಡೆಗೆ
ఈనాడు ఇంత మళ్ళీ స్టీల్ ఇండస్ట్రీ ఉండదు వరల్డ్ మళ్ళీ స్టీల్ ఇండస్ట్రీ ఇది ఏదో ವರ್ಷ ಜಮಸೇರಿ ಟಾಟಾ ಬಂದರು ನಿಕ್ಕು ಗೊತ್ತಿಲ್ಲ ಮಾರ ಏನು ಸ್ಟೀಲ್ ಏನು ಗೊತ್ತಿಲ್ಲ ನನಗೆ ಟಾಟಾ ಬಂದಾಗ ಐ ಡೋಂಟ್ ನೋ ವಾಟ್ ಇಸ್ ಸ್ಟೀಲ್ ಬಟ್ ಐ ನೋ ಎ ಪರ್ಸನ್ ಹೂ ಮೇಕ್ ಸ್ಟೀಲ್ ಬಂದರಿಗೆ ಅಂಜ ಅದಕ್ಕೆ ಸಂಡೆ ಅದಕ್ಕೆ ಧೈರ್ಯ ತಿಕ್ಕಿರಬಹುದು ಅದಕ್ಕೆ ಡೇರಿಂಗ್ ಬರ್ಬೋದು ಪ್ರತಿ ಒಂದು ಇಲ್ಲಾಡು ಪ್ರತಿ ಒಂದು ಇತ್ತಿರಬಹುದು ರಿಕ್ವೆಸ್ಟ್ ಅದೇ ಸ್ವಂತ ಕಸರ ಅಂತ ನಂಗೆ ಕಸರದು ನಮ್ಮ ಜಾತಿ ಕಸರದು ನಮ್ಮ ಜಾತಿ ಬಂದರೆ ಒಂದು ಕುಟುಂಬ ನಮ್ಮ ಅಜ್ಜಿ ಬಿಜ್ಜೆ ತಂಗಿ ತಾತ ಇವರೇ ಹೊರಿತ್ತೆ ಒಂದು ಜನ ಇರ್ತಾರೆ ಆಯ್ತು ನಮ್ಮ ಮತ್ತೆ ಬೇರೆ ಅಲಾಗದು ಹೆಗ್ಡೆ ಶೆಟ್ಟಿ ಅಡಪ ಅಜ್ಜೆ ಅಂತ ಅಜ್ಜಿಲ್ಲ ಪೂರ ಪಾಯ ಅಲಾಗದು ಆಡ ಮನುಷ್ಯ ಕಾಸು ಮಲ್ತದು ಸ್ವಂತ ಅಟ್ಟಿ ಕಡ್ದು ದೀಪೆ ಐ ಪ್ರಯೋಜನ ಆ ಬಡ್ಲೆಕ್ಕ ಒಂದು ಲಿಟಲ್ ಕಂಟ್ರಿಬ್ಯೂಷನ್ ಅಂತಂದಾಡ ಸಮಾಜ ಸೇವೆ ಅಂತಂದಾಡ ಹಾಗೆ ಎಡ್ಡೆ ಹಾಗೆ ಪುಣ್ಯದ ಕೊಡು ಆನೆ ಜೋಗಲ್ ಬಂಡೆ ಎಡ್ತುಕೊಡು ಆ ಉತ್ಥಾನ ಆಗ್ಬಿಡಾಗಲ್ಲ ಸಂಸಾರ ಉತ್ಥಾನ ಆಗೋದು ಇದಂತ ಕಣ್ಣೀರ ವಿಷಯ ಅದಕ್ಕೆ ಇನ್ನು ಕಾಣ ಹೋಗಿರ್ತದೆ ಯಾವ ಇದು ಕಣ್ಣೀರು ಹತ್ತು ಮಾರ ಇದು ಕರಣೆ ಇದು ದಾನಶೀಲ ಕರಣೆ ಇನ್ನೀ ಕೊಡ ಏನು ಕೊಡ್ತಾರೆ ಜಾಗ ಒಂಜಿ ಕೊಡಿನ ಪದ ಜಾಗ ಏನೆಲ್ಲ ದಾನ ಕೊಡ್ತಾರ ಕೇಟ ಏನೆಲ್ಲ ಪಂಡ ಮಾಡಲಿಲ್ಲ ಅದನ್ನ ಮನಸ್ಸಿಗೆ ಮಲ್ಲಂಡು ಐದು ಪ್ರೇರೇಪಣೆ ಬೇರೆ ಕೊರಿಯರು ಹರಿಶಂಡೆ ಆಗ 1 ಎಕರೆ ಜಾಗ 1.5 ಕೋಟಿ ಜಾಗದ ದತ್ಕೊಂಡು ಬಿಡಿಯೋದು ಅದು ಏತ್ತು ಮಲ್ಲ ಅಂತ ಯಾರು ಮಾಡಿ ದಾನ ಶಿವ ಕರುಣೆ ಮಾಡ್ರು ಇದಕ್ಕೆ ಕರುಣೆ ವಿಶ್ವ ಶೆಟ್ಟಿ ಅದು ಕರುಣೆ ವಿಶ್ವ ಶೆಟ್ಟಿ ಅದು ಹೇಳ್ತಾರೆ ಅಂತ ಅಂಚನೆ ಇತ್ತಿನ ಪೂರ ನಮ್ಮ ಈ ಏಕೈತಿ ಜನ ಕಾಸು ಗೊತ್ತಿರಲಿಲ್ಲ ಕಾಸು ನಾನು ಕೊಡ್ತಿರಲಿಲ್ಲ ಪ್ರೇರೇಪಣೆ ಆದ ಎವರಿ ಬಡಿ ಶುಡ್ ಕಂಚಬಹುದು ಒಂದು ಅನ್ನ ಇಲ್ಲ ಕರ್ನತ್ತು ನಮ್ಮ ಸಮಾಜ ಕರ್ತೀನಿ ಸಮಾಜ ದಾದ ಮರಿ ದಾಲ ಪರೊಂದುಜ್ಜ ನಿನ್ನ ರಾಜ್ಯ ದಾಲ ಮಲ್ಪುನೆ ಅದಾಗತ್ರ ಇಬ್ಬರಿಗೆ ತಂದು ಕೆಂಡೆಗೆ ಅದಗಾಯ ಪನ್ಪೆಗೆ ಎನ್ನ ರಾಜ್ಯಗೂ ಕೊರ್ರೆ ಮಸ್ತ್ ಮನಸ್ಸುಂಡು ಅಂಡ ಆ ರಾಜ್ಯೋಡು ಗೆತ್ತೊನ್ನ ಕುಲು ಏರ್ಲಜ್ಜರು ಮಾತೆರ್ಲ ಸುಭಿಕ್ಷಡುಲ್ಲೆರು ಎರೆಗೆಲ್ಲ ಒಯ್ತಲ್ಲ ಕಾಸು ಗೆತ್ತನಂಜನ ಆ ಅವಶ್ಯಕತೆ ಎಂಗಲ್ನ ಆ ರಾಜ್ಯೋಡು ಇಜ್ಜಿಂದು ಪನ್ಪಿನಂಜನ ಆ ಕೊಟ್ಟುಡು ಆ ರಥ ಮುಡಿಪಿನ ಪನ್ಪೆಗೆ ಯಾನು ಇದೇ ಪನ್ಪೆ ಈ ಒಂಜಿ ಅರಿಶನ್ಯ ಮಲ್ಪುನಂಜನ ಈ ಕೆಲಸಡು ಒಂಜಿ ದಿನ ಈ ಬಂಟ ಸಮಾಜ ಏರ್ಲ ಗೆತ್ತೊಂಡ್ರೆ ಕೈ ನಟ್ಟು ನಂಚಿನ ಆ ಒಂಜಿ ದಿನ ಬರ್ರೆ ಬಲ್ಲಿಂದು ಬಂಪಿ ನಂಚಿನ ಒಂಜಿ ವಿಚಾರನು ಈ ಪತ್ತೋಡು ಯಾನು ಸಭೆತೋಡು ದಿಂದು ದುಮ್ಮದಿ ಒಂದು ಈ ಎಂಕಲ್ನ ಪೂನೆಗೂ ಅವಕಾಶ ಕೊರ್ನೆ ಕಾತ್ರ ನಿಗಲಿಗೆ ಯಾನು ಮುಂಬೈ ಬಂಟ ಸಂಘದ ಅಧ್ಯಕ್ಷರಾದ ಬೇರೆ ಬೇರೆ ರೀತಿಯ ನಿರಂತರ ಸಹಕಾರ ಕೊಟ್ಟಿನ ಪದ್ಮನಾಭ ಪಯ್ಯನೆಗಳ ಅದನ್ನ ಅನುಪಸ್ಥಿತಿ ಈ ಸಂದರ್ಭ ಸೊಲ್ಮೆ ಸಂದರ್ಭದಲ್ಲೇ ನಮ್ಮ ಈ ಒಂದು ಕಾರ್ಯಕ್ರಮದ ಬಿನ್ನೆರಾದ ದೂರದ ಕುಡ್ಲಾಡ್ದು ಬರ್ತದೆ ಇಂಟರ್ನ್ಯಾಷನಲ್ ಬಂಡ್ ವೆಲ್ಫೇರ್ ಟ್ರಸ್ಟ್ದ ಗುರುಕಾರ್ ಮಾರ್ಗದರ್ಶಕರು ಹಿರಿಯರು ಗೌರವಾನ್ವಿತರನ್ನ ಈ ಸದಾನಂದ ಶೆಟ್ಟಿಗಳು ಈ ಸಂದರ್ಭಗಳು ಸೋಲ್ಮೆ ಸಂದರ್ಭದಲ್ಲೇ ವಿಶೇಷವಾದ ಫೆಡರೇಷನ್ ಫಂಡ್ಸ್ ಅಸೋಸಿಯೇಷನ್ಗೆ ಸುರುತ ಪಣವದ ಸಹಕಾರ ಮಾಡ್ತದೆ ಅವ್ರ ಮಕ್ಕಳ ನಿರಂತರವಾದ ಸಹಕಾರ ಬರೋದುಪ್ಪನ ತೋನ್ಸೆ ಆನಂದ್ ಶೆಟ್ಟರ್ಗಳ ಶ್ರೀಮತಿ ಶಶಿರೇಖಾ ಆನಂದ್ ಶೆಟ್ಟರ್ಗಳ ಸಮಸ್ತ ಭಟ್ರ ಪರವಾದ ಸೋಲ್ಮೆ ಸಂದಾದ ಮಿತ್ತ ಚಾವಡುಪ್ಪನ ಬೆದಬೇತೆ ಸಂಘದ ಪದಾಧಿಕಾರಿಗಳು ಬೆದಬೇತೆ ಊರುಡು ಬೈನ ಬೆದಬೇತೆ ಬಂಟರ ಸಂಘದ ಸರ್ವ ಸದಸ್ಯರು ವಿಶೇಷವಾದ ಮುಂಬೈ ಬಂಟರ ಸಂಘದ ಮಾತಾ ಪದಾಧಿಕಾರಿಗಳು ಸರ್ವ ಸದಸ್ಯರು ಒಂದೇ ಪಾತ್ರೆ ಸೊನ್ನೆ ಸಂದಾದ ಚುನಾವಣಾಧಿಕಾರಿಯಾದ ಒಂದು ಚುನಾವಣೆಯನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೆದುಕೊಂಡ ಪೃಥ್ವಿರಾಜ್ ರೈಕಲು ಖ್ಯಾತ ವಕೀಲರಾಯಿನ ಪೃಥ್ವಿರಾಜ್ ರೈಕಲ ಈ ಸಂದರ್ಭಗಳು ಸೊನ್ನೆ ಸಂದಾದ ಅಂಜನೆ ನಮ್ಮ ಲೆಕ್ಕ ಪರಿಶೋಧಕರಾಯಿನ ದಯಾಶಂಕರ್ ಶೆಟ್ಟರ್ಗಳ ಈ ಸಂದರ್ಭಗಳು ಸೊನ್ನೆ ಸಂದಾದ ನಿಕಟಪೂರ್ವ ಕಾರ್ಯಂತರಾಯಿನ ವಿಜಯಪ್ರಸಾದ್ ಆಳ್ವೇರು ಬೊಕ್ಕ ಅದರ ಧರ್ಮಪತ್ನಿ ವಾಣಿ ವಿಜಯಪ್ರಸಾದ್ ಆಳ್ವೇರು ಪಣವದ ಗುರುಕರಾಯಿನ ಕೊಲ್ಲಾಡಿ ಬಾಲಕೃಷ್ಣ ರೈ ನಿಕಟಪೂರ್ವ ಪಣವದ ಗುರುಕಾರರು
ಕರಿನ 7 ವರ್ಷದೊಂದಿಗೆ ನಿರಂತರವಾದ ಪದಾಧಿಕಾರಿಯಾದ ಎಡ್ಡೆ ರೀತಿಯ ಸಹಕಾರ ಕೊಡ್ದು ನನ್ನ ದುಂಬೂಲ ಅಗನ ಸಹಕಾರ ನಿರಂತರವಾದ ಕೋರ್ಪೆ ಪಂಡದೊಟ್ಟು ಇನಿ ಮಾನಾಧಿಕಾರಿ ಜೊತೆಂಡರು ಅಗಲೇ ಮಾನಾಧಿಕ ಸ್ವೀಕಾರ ಮಾಡ್ತಾನ ನಿಗಲೆಗೆ ಈ ಸಂದರ್ಭಡು ಸೊನ್ನೆ ಸಂದದು ಮಿತ್ತ ಕೇವಲ ಮಾತಿರಲ್ಲ ದೇ ಪಂಡ ಜಾಗತಿಕ ಬಂಟರ ಸಂಘದ ಒಕ್ಕೂಟೋಡು ನೂಸ್ತ ವರ್ಮ ಬಂಟರ ಸಂಘ ಉಂಟು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.